ಶುಭ ಚರಣ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯ ರಾಜ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ
ಕಾಲದ ಆದಿಯಿಂದ ಯೋಗಿಗಳು, ಋಷಿಮುನಿಗಳು, ಸಾಧು ಸಂತರು ಒಂದು ಮುಹೂರ್ತ ಕಾಲವಾದರೂ ಕೂಡ ಭಗವಂತನ ದರ್ಶನಾಪೇಕ್ಷಿಗಳಾಗಿ ಒಂದು ಪ್ರಶಾಂತವಾದಂತಹ ಸ್ಥಳದಲ್ಲಿ ಒಂದು ಧ್ಯಾನಮಗ್ನರಾಗಿದ್ದುದುಂಟು. ಅಂತಹ ಭಗವದ್ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿಯೇ ದಿವ್ಯವಾದಂತಹ ಪರಂ ಧಾಮ ಎಂದು ಕರೆಯಲ್ಪಡುವಂತಹ ಅಕುಂಠಿತವಾದಂತಹ ಧಾಮದಿಂದ ಕೆಳಗಿಳಿದು ಬಂದು ಅವತರಣ ಎನ್ನುವಂತಹ ಲೀಲಾವಿಭೂತಿಯಿಂದ ಪ್ರಪಂಚವನ್ನು ಕಾಪಿಡಬೇಕಾದದ್ದು ನನ್ನ ಕರ್ತವ್ಯವಾದದ್ದರಿಂದಲೇ ಈ ಕಾಲಕ್ಕೆ ವಸುದೇವ ದೇವಕಿಯರಿಗೆ ಮಗನಾಗಿ ಈ ದ್ವಾರಾವತಿ ಎನ್ನುವಂತಹ ಪಟ್ಟಣದಲ್ಲಿ ವಾಸವಾಗಿರುವಂತಹ ಹೊತ್ತು ಕಂಸಾದಿ ದುಷ್ಟರನ್ನೆಲ್ಲ ಮರ್ದಿಸಿದ ಹಾಗಾಯಿತು. ಗೋಕುಲದಿಂದ ಮಥುರೆಗೆ ನಾನು ಪ್ರಯಾಣ ಮಾಡಿದಂತಹ ಆ ದಿನಗಳು ಸಂದು ಇಂದು ಬಹಳಷ್ಟು ದೂರ ನಮ್ಮ ಜೀವನದಲ್ಲಿ ನಾವು ಬಂದು ನಿಂತ ಹಾಗಾಗಿದೆ. ಯಾವ ಖಳರೆನ್ನುವವರನ್ನು ವಧಿಸುವುದಕ್ಕೆ ಬೇಕಾಗಿ ಆಯಾ ಸಂದರ್ಭಗಳಲ್ಲಿ ಬೇಕಾದಂತಹ ವೇದಿಕೆಯನ್ನು ನಿರ್ಮಾಣ ಮಾಡುತ್ತಾ ಪ್ರಪಂಚದಲ್ಲಿ ಧರ್ಮಕ್ಕೆ ಗ್ಲಾನಿ ಎನ್ನುವುದು ಉಂಟಾದಂತಹ ಕಾಲಕ್ಕೆ ಆ ಧರ್ಮವನ್ನು ಉದ್ಧರಿಸುವುದು ನನ್ನ ಕಾಯಕವಾದದ್ದರಿಂದ ಈ ಕಾಲದಲ್ಲಿ ಆ ಆಲೋಚನೆಯಲ್ಲಿಯೇ ತೊಡಗಿದಂತಹ ಹೊತ್ತು ಬಂದದ್ದು ಸುರಪನಿಂದ ದೂರು. ಸ್ವರ್ಗದ ಊರ್ಧ್ವಲೋಕದಲ್ಲಿ ತಾನು ಸ್ಥಾಯಿಯಾಗಿಯೇ ಸ್ಥಾನವನ್ನು ಕಾಯ್ದುಕೊಂಡಿದ್ದಂತಹ ಆ ದೇವೇಂದ್ರ ನನಗೆ ಅನ್ಯಾಯವಾಯಿತು. ನರಕಾಸುರ ನಾಮಕನಾದಂತಹ ರಾಕ್ಷಸನ ಅಭಿಯೋಗದಿಂದಾಗಿ ಸ್ವರ್ಗದಲ್ಲಿರುವಂತಹ ಸಿಂಹಾಸನವನ್ನು ನಾನು ಕಳಕೊಳ್ಳಬೇಕಾದಂತಹ ಸ್ಥಿತಿ ಬಂತು. ಏನು ಮಾಡೋಣ? ಅವತಾರಿಯಾದಂತಹ ಶ್ರೀಹರಿ ನೀನಿದ್ದಿ, ದಯವಿಟ್ಟು ನಮಗೆ ರಕ್ಷಣೆಯನ್ನು ಕೊಡಬೇಕು, ನಮ್ಮ ಸ್ಥಾನವನ್ನು ಮತ್ತೆ ನಮಗೆ ಒದಗಿಸಿಕೊಡಬೇಕು ಎನ್ನುವ ಹಾಗೆ ಕೇಳಿಕೊಂಡಂತಹ ಕಾಲಕ್ಕೆ ಅಸ್ತು ಮುದ್ರೆಯನ್ನೂ ಅವರಿಗೆ ಒತ್ತಿದವನು, ಅಭಯ ಮುದ್ರೆಯನ್ನೂ ಎತ್ತಿದವನು. ಯಾವ ಕಾರಣಕ್ಕೂ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ, ನಾನಿದ್ದೇನೆ, ರಕ್ಷಣೆಯನ್ನು ಕೊಡ್ತೇನೆ ಎನ್ನುವ ಹಾಗೆ ಕೇಳಿದ್ದೇನೆ. ಈ ಕಾಲಕ್ಕೆ ಸಾಮಾನ್ಯನಲ್ಲ ನರಕಾಸುರ. 16,000 ಮಂದಿಯನ್ನು ಈ ಹೊತ್ತು ಅಪಹರಣ ಮಾಡಿ ಆ ರಾಜಕುಮಾರಿಯರನ್ನು ತನ್ನ ಒಂದು ಬಂಧನದಲ್ಲಿರಿಸಿಕೊಂಡು ಆ ರಾಜಕುಮಾರರು ಯಾವರು ಎದುರಿಸಿದ್ದಾರೋ ಅಂಥವರ ತಲೆಯನ್ನು ಕಡಿದು ದೌಷ್ಟ್ಯವನ್ನು ಮೆರೆಸ್ತಾನೆ ಅಂತಾದರೆ ಅವನ ನಗರ ಯಾವುದು ಅಂತ ಕೇಳಿದಾಗ ನನಗೆ ಅರಿವಿಗೆ ಬಂದದ್ದು ಪ್ರಾಗ್ಜ್ಯೋತಿಷ್ಯಪುರ. ಅಂತಹ ಪ್ರಾಗ್ಜ್ಯೋತಿಷ್ಯಪುರ ಅಂತ ಹೇಳುವ ಅವನ ನಗರ ಏನಿದೆಯೋ ಅದನ್ನು ಈ ಹೊತ್ತು ನಾನು ಅಭಿಯೋಗ ಮಾಡಬೇಕಾದದ್ದು ನನ್ನ ಲಕ್ಷ್ಯ. ಯಾರನ್ನೂ ನಾನು ಕಾಯಬೇಕಾದ ಅಗತ್ಯ ಇಲ್ಲ. ನನ್ನಲ್ಲಿರುವಂತಹ ಸ್ವಸಾಮರ್ಥ್ಯದಿಂದಲೇ ಅವನನ್ನು ಮರ್ದಿಸ್ತೇನೆ ಎನ್ನುವಂತಹ ವಿಶ್ವಾಸದಿಂದಲೇ ನನ್ನ ಅಚ್ಚುಮೆಚ್ಚಿನ ವಾಹನನಾದಂತಹ ಗರುಡನಿಗೆ ಆಜ್ಞೆಯನ್ನು ಮಾಡಿದ್ದೇನೆ. ತಡ ಮಾಡುವುದಿಲ್ಲ, ಆದಷ್ಟು ಬೇಗ ಸಾಗುವುದಕ್ಕೆ ಮುಂದಾಗುತ್ತೇನೆ. ಅನಿತರುಳು ಭಾಮಿಯುವುದು ನಡೆದೋ ವಿನಯದಿಯು ಕೇಳಿದಳು ಹೊರಟಿಗ ಕಾರಣವ ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ, ನಿಲ್ಲೆಲೋ ರಮಣ.
ಸತ್ಯಭಾಮ. ಎಲ್ಲಿಗೆ? ಹಾಗೊಂದು ಕೇಳುವ ಕ್ರಮ ಉಂಟು? ಇಲ್ವೋ? ಯಾರಾದರೂ ಹೊರಟು ನಿಂತ ಕಾಲಕ್ಕೆ ಎಲ್ಲಿಗೆ ಅಂತ ಕೇಳುವುದಾ? ಅಲ್ಲ, ನಾನು ಕೇಳಿದರೆ ತಪ್ಪ ಅದು? ಹಾ, ನೀನು ಕೇಳಿದರೆ ತಪ್ಪ ಆಗ್ಲಿಕ್ಕಿಲ್ಲ. ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅದು ಅಪಶಕುನ ಅಲ್ಲ. ಯಾವತ್ತು ಮನೆಯ ಬೆಕ್ಕು ನಮ್ಮ ಕಾಲಿಗೆ ಒರೆಸಿಕೊಂಡೇ ಇರುವಂತದ್ದು. ಹಾಗಂತ ಬೆಕ್ಕು ಅಪಶಕುನ ಅಂತ ಹೇಳಿ ಮನೆಯ ಬೆಕ್ಕನ್ನು ಆ ಸಾಲಿಗೆ ಸೇರಿಸಲಿಕ್ಕೆ ಆಗುವುದಿಲ್ಲ. ಅಲ್ಲ, ಕೆಲವರೆಲ್ಲ ಹಾ. ಕೆಲವು ಕಡೆಗೆ ಹೊರಡುವಾಗ ಕೆಲವು ಶಕುನ ನೋಡುವುದು ಉಂಟು. ಹೌದೌದು, ಒಂಟಿ ಬ್ರಾಹ್ಮಣ ಸಿಗಬಾರದು ಹೋಗುವಾಗ, ಹೌದೌದು. ಹಾವು ಸಿಗಬಾರದು, ಹಾವು ಸಿಗಬಾರದು, ಮುಂಗುಸಿ ಸಿಗಬೇಕು, ಸಿಗಬೇಕು. ಹೌದು. ಮತ್ತೆ ವಿಧವೆ ಹೆಂಗಸು ಸಿಗಬಾರದು, ಹೌದು, ಮಡಿಕೆ ಹೊರುವವ ಸಿಗಬಾರದು. ಬಾರದು. ಕೆಲವರೆಲ್ಲ ಕೆಲವು ರೀತಿಯಲ್ಲೆಲ್ಲ ಶಕುನ ಹೇಳುವುದುಂಟು. ಹೌದು. ಈಗ ನನಗೆ ಆ ಕುರಿತಾಗಿ ಒಂದು ಜಿಜ್ಞಾಸೆ ಉಂಟು, ಈಗ ನಿಮ್ಮಲ್ಲಿ ಕೇಳಬೇಕು ಅಂತ. ಹಾ, ಈಗ ಅದಕ್ಕೆ ಬಂದದ್ದ ನೀನು? ಯಾಕೆಂದ್ರೆ ಹ್ಮ್ ಈಗ ವಿಧವೆ ಹೆಂಗಸು ಸಿಕ್ಕಿದ್ರೆ ಅದು ಅಪಶಕುನ ಅಂತ ಹೇಳ್ತಾರೆ. ಹ್ಮ್ ಅದೇ ವಿಧವೆ ಹೆಂಗಸು ಹ್ಮ್ ಹಾಲಿನ ಗಡಿಗೆ ಹೊತ್ತುಕೊಂಡು ಬಂದ್ರೆ ಆ. ಅದು ಯಾವ ಶಕುನ? ನಾನು ಯಾವ ಶಕುನಗಳನ್ನು ನಂಬುವುದಿಲ್ಲ. ಅಲ್ಲ, ಕೆಲವರೆಲ್ಲ ಹಾಗಾಗಿ ಯಾಕೆಂದ್ರೆ ಪ್ರಪಂಚದಲ್ಲಿರುವ ನಂಬಿಕೆ ಎನ್ನುವುದು ಅದು ಅವರವರಿಗೆ ಬಿಟ್ಟಂತಹ ವಿಚಾರ. ವಾಸ್ತವದಲ್ಲಿ ನಂಬಿಕೆ ಎನ್ನುವುದು ನಮ್ಮ ಮನಸ್ಸಿಗೆ ಸಂಬಂಧಿಸಿದ್ದಾದದ್ದರಿಂದ ನಾನು ಒಂದೇ ನಂಬಿಕೆಯನ್ನು ನಿನಗೆ ದೃಢವಾಗಿ ಹೇಳ್ತೇನೆ. ನಮ್ಮ ಮನಸ್ಸು ಶುದ್ಧಿ ಉಂಟೋ, ಇದರಿಗೆ ವಿಧವೆ ಬಂದರು, ಯಾರು ಸಿಕ್ಕಿದ್ರು, ನಾವು ಹೋದ ಕಾರ್ಯ ಸಾಂಗ ಆಗ್ತದೆ. ಅದೌದು. ಅದು ಹೊರತಾಗಿ ಭಾವುಕರಾದಂತಹ ಭಕ್ತರಾದವರು ತಮ್ಮ ಸ್ವಕೀಯವಾದ ಹಿತಸುಖದ ಸಾಧನೆಗೆ ಬೇಕಾಗಿ ಈ ಶಕುನಗಳನ್ನು ಕಾಣುವುದು ಎನ್ನುವ ಹಾಗೆ ಭ್ರಮೆಯಿಂದ ಹಾಗೆ ಮಾತಾಡ್ತಾರೆ. ಆದ್ರೆ ನಮ್ಮ ಗುರಿ ಮುಖ್ಯ, ನಮಗೆ ನಾವು ತಲುಪಬೇಕಾದಂತ ಗುರಿ ಮುಖ್ಯ, ತಾಣ ಮಾತ್ರ ಮುಖ್ಯ. ಹೌದು. ಅದರ ಮಧ್ಯದಲ್ಲಿ ಬರುವಂತಹ ಯಾವ ಶಕುನವೂ ನಮಗೆ ಲಕ್ಷ್ಯವೇ ಅಲ್ಲ. ಕಾಯೇನ ವಾಚಾ ಮನಸ ತ್ರಿಕರಣಪೂರ್ವಕವಾಗಿ ನಾವೊಂದು ಕೆಲಸಕ್ಕೆ ಹೋಗ್ತೇವೋ ಯಾವ ಶಕುನವೂ ಅಡ್ಡಿ ಬರುವುದಿಲ್ಲ. ಮಾಡಿದ ಕೆಲಸ ಸಾರ್ಥಕ ಆಗಿಯೇ ಆಗ್ತದೆ. ನಿಮ್ಮನ್ನು ಕಾಣುವಾಗ ನೀವು ಹೊರಟದ್ದೆಲ್ಲಿಗೆ? ಹಾ, ಗರುಡ ಬಾ, ಹೌದು, ಹೋಗುವ ಸಿದ್ಧನಾಗಿ ನಿಂತಿದ್ದಾನೆ. ನನಗೆ ಕೇಳಿದ್ದು ಒಳಗಿನಿಂದ. ಹಾ, ಇಲ್ಲದೇ ಇದ್ರೆ ಎಲ್ಲಿಗಾದ್ರೂ ಹೋಗುವಾಗ ಬಾಮೆ ಹೀಗೊಂದು ಕಾರ್ಯ ಉಂಟು, ಹೋಗಿ ಬರುತ್ತೇನೆ. ಹೌದು. ನನ್ನಲ್ಲಿ ಒಂದು ಮಾತು ಹೇಳದೆ ತಾವು ಎಲ್ಲಿಗೂ ಹೋಗುವವರಲ್ಲ. ಇಲ್ಲ, ಈಗ ಅವಸರವಾಗಿ ಗರುಡ ಬಾ ಹೋಗುವ ಅಂತಲೇ ಅವಸರ ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡು ಹೊರಟಿದ್ದೀರಿ. ಹೌದೇ ಹೌದು. ಬಿಲ್ಲು, ಬಾಣ, ಬತ್ತಳಿಕೆ ಇತ್ಯಾದಿಗಳನ್ನೆಲ್ಲವನ್ನು ಸಿದ್ಧಪಡಿಸಿಕೊಂಡಿದ್ದೀರಿ. ಈಗ ನನ್ನಲ್ಲಿ ಹೇಳದೆ ತಾವು ಹೋಗುವವರಲ್ಲ, ಉಳಿದವರ ಹಾಗೆ ಅಲ್ಲ ನಾನು. ಯಾಕೆಂದ್ರೆ ನನ್ನ ರಮಣ ನೀವು. ಉಳಿದವರು ನಿಮ್ಮನ್ನು ಕರೆಯುವುದು ಕಾಂತ, ನಾನು ಕಾಂತ ಅಂತ ಕರೆಯುವುದಿಲ್ಲ. ಅಲ್ಲಿ ಸೆಳೆತ ಉಂಟು, ಆದ್ರೆ ನನ್ನನ್ನು ನೀವು ರಮಿಸುವವರು. ಆ ಕಾರಣಕ್ಕೆ ಬೇಕಾಗಿ ನಿಮ್ಮನ್ನು ನಾನು ರಮಣ ಅಂತ ಕರೆಯುವುದು. ಉಳಿದವರ ಬಳಿಗೆ ಹೋಗುವಾಗ ಅವರ ಮನೆಯ ಬಾಗಿಲು ಯಾವಾಗಲೂ ನಿಮಗೆ ತೆರೆದೇ ಇರುತ್ತದೆ. ನನ್ನ ಮನೆಯ ಬಾಗಿಲು ತೆರೆದಿರುವುದಿಲ್ಲ ನಿಮಗಾಗಿ, ಅದು ಯಾವಾಗಲೂ ಬಾಗಿಲು ಹಾಕಿಯೇ ಇರುವುದು. ನೀವು ಹೊರಗೆ ನಿಂತು ಬಾಗಿಲು ಬಡಿಯಬೇಕು. ಒಂದು 3 ಸಲ ಆದ್ರೂ ನೀವು ಕರೆಯಬೇಕು ನನ್ನನ್ನು. ಹೌದೌದು. ಹಾಗೆ ಕರೆದು ನನ್ನನ್ನು ಆ ಬಳಿಕ ನೀವು ಒಳಗೆ ಬಂದ್ರೆ ಮಾತ್ರ ನನ್ನ ಬಾಗಿಲು ತೆಗೆಯುವುದು. ಹೆಂಡತಿ ಎಂದವಳು ಹಾಗೆ ಇರಬೇಕು, ಹಾಗೆ ಇರಬೇಕು. ಯಾಕೆಂದ್ರೆ ಗಟ್ಟಿ ಬೇಕು ಗಂಡನಿಗೆ. ಯಾಕಂದ್ರೆ ವಿರಸ ಬೇಕು, ಸರಸ ಉಂಟಾಗಬೇಕು. ಹೌದು, ಅದರಲ್ಲಿ ವಿರಸ ಬೇಕು. ಆದುದರಿಂದ ನಿಮ್ಮನ್ನು ಹಾಗೆಲ್ಲ ಮಾಡಿ ರಮಿಸಿ ನಿಮ್ಮ ಪ್ರೀತಿಗೆ ನಾನು ಪಾತ್ರಳಾದವಳು. ಸರಿ ರಮಣ, ಏನು ಹೊರಟದ್ದು ಎಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಸ್ಥಿತಿಯನ್ನು ನೀವು ನಿಂತ ನಿಲುವನ್ನು ಕಾಣುವಾಗ ನನಗನಿಸುತ್ತದೆ ತಾವು ಹೊರಟದ್ದು ಕದನಕ್ಕೆ ಬೇಕಾಗಿ. ಕದನವೇ ಹೌದು ಅಂತಾದ್ರೆ ಯಾರೊಡನೆ ಹೇಳದೆ ಬಿಡುವುದಿಲ್ಲ ನಾವು. ಹೊರಟದ್ದೆಲ್ಲಿಗೆ? ಏನಿದ್ರು ನಿನ್ನ ಧ್ವನಿ ಕೇಳುವಾಗ ನನಗೆ ಗಿಳಿಯ ಇಂಚರವೇ ಕೇಳುವುದು. ಹೌದಾ? ಕೀರವಾಣಿ ಕೇಳಿ ಹೊರಟಿಕ ಕಾರಣ ಗುಣಶೀಲೆ ಕಾರಣ ಗುಣಶೀಲೆ ದೂರಿದ ಲಾಭಲ ವೈರಿಯುತನ್ನಲಿ. ಯಾರು ದೂರಿದ ಲಾಭಲ ವೈರಿಯುತನ್ನಲಿ ಹಾರುಣಿ ತನಗನು ದೂರಿ ಉಪದ್ರವ. ಕೀರವಾಣಿ ಕೇಳಿ ಹೊರಟಿಗ ಕಾರಣ ಗುಣ
ಹೆಣ್ಣಾದವಳು ಗಂಡನ ಜೊತೆಯಲ್ಲಿ ಇರಬೇಕಾದ ವ್ಯವಹಾರದ ದೃಷ್ಟಿಕೋನದಿಂದ ಹೆಣ್ಣಾದವಳಿಗೆ 6 ವಿಧವಾದಂತಹ ಗುಣಗಳನ್ನು ಶಾಸ್ತ್ರಕಾರರು ವಿವರಿಸಿದರು. ಹೌದು ತಾನೆ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ರೂಪೇಶು ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಕ್ಷಯನೇಶು ರಂಭಾ. ಹಾಗಿದ್ರೆ ಇದೆಲ್ಲವೂ ಹೆಣ್ಣಿಗೆ ಯಾಕೆ? ಆ ಹೆಣ್ಣು ಎನ್ನುವವಳು ಪುರುಷನಿಗೆ ಅಷ್ಟು ಆದರಣೀಯಳಾಗಿ ಇರಬೇಕು. ಆ ಸ್ಥಾನಮಾನವನ್ನು ಸೂಚಿಸ್ತದೆ. ರಮಣ ಎನ್ನುವ ಹಾಗೆ ನನ್ನನ್ನು ನೀನು ಅಂಗೀಕರಿಸ್ತಿ ಅಂತಾದ್ರೆ ರಮು ಎನ್ನುವ ಶಬ್ದಕ್ಕೆ ಅರ್ಥ ಏನು ಹೇಳು? ರಂಜಿಸುವುದು, ಆನಂದ ಅಂತ ಅರ್ಥ. ಹೌದು. ಹಾಗಿದ್ರೆ ಯಾವನಿಂದ ಆನಂದವನ್ನು ತಾನು ಬಯಸ್ತಾಳೋ ಆ ಕಾರಣದಿಂದಲೇ ಗಂಡನನ್ನು ರಮಣ ಎನ್ನುವ ಹಾಗೆ ಹೆಂಡತಿಯಾದವಳು ಕರೆದರೆ ಅದಕ್ಕೊಂದು ಮೌಲ್ಯ ಬೇರೆಯೇ ಉಂಟು. ಈ ಕಾಲಕ್ಕೆ ಲೋಕಾನಂದವನ್ನು ಬಯಸುವವರು ನಾವು, ನಿನಗೆ ಗೊತ್ತುಂಟು. ಹೌದು. ನಾವು ಯಾವತ್ತು ಕೇವಲ ಆತ್ಮಾನಂದಕ್ಕೆ ಸೀಮಿತರಾದವರಲ್ಲ. ಹಾಗಾಗಿ ಪ್ರಪಂಚದಲ್ಲಿ ದುಷ್ಟರನ್ನು ಮರ್ದಿಸುವುದು, ಶಿಷ್ಟರನ್ನು ರಕ್ಷಿಸುವುದು ಇದು ನಮ್ಮ ಕರ್ತವ್ಯ ಹೌದು ಅಂತ ಆದರೆ ಅಂಥದ್ದೇ ಒಂದು ಪರಿಸ್ಥಿತಿ ಬಂದು ಒದಗಿತಲ್ಲ. ಯಾರಿಗೆ, ಎಲ್ಲಿ, ಯಾವಾಗ? ಸ್ವರ್ಗೀಯವಾದ ಊರ್ಧ್ವಲೋಕದಲ್ಲಿ ತಾನು ಸ್ಥಾಯಿಯಾಗಿ ರಾಜ್ಯಭಾರವನ್ನು ಮಾಡ್ತಾ ಇರುವ ಅಥವಾ ಸಿಂಹಾಸನವನ್ನೇರುವ ಅಮರಾಧಿಪನಾದಂತಹ ದೇವೇಂದ್ರ ಈ ಕಾಲಕ್ಕೆ ಬಂದು ದೂರಿಟ್ಟಿದ್ದಾನೆ. ಅವ ಯಾವಾಗಲೂ ದೂರು ಕೊಡುವುದಕ್ಕೆ ವೈಕುಂಠಕ್ಕೆ ಹೋಗುವುದು. ಈ ಸಲ ಏನು ಕೆಳಗೆ ಬಂದದ್ದು? ನಿನಗೆ ಹೇಳಬೇಕು, ವೈಕುಂಠದಲ್ಲಿರುವ ಇಲ್ಲಿದ್ದವ ಬೇರೆ ಅಂತ. ಅದು ಒಮ್ಮೆ ಮರೆತು ಹೋಗ್ತದೆ. ಹೌದು. ಈಗ ನೀವು ಇಲ್ಲಿದ್ದೀರಲ್ಲ, ಹಾಗಾಗಿ ಅಲ್ಲಿರುವವರು ಇಲ್ಲಿರುವಾಗ ಅಲ್ಲಿರುವವರಿಗೆ ಅಲ್ಲಿ ಹೋಗುವುದಕ್ಕಿಂತ ಇಲ್ಲಿ ಹೋಗುವುದೇ ಒಳ್ಳೆಯದಲ್ವೋ? ಈ ಉದ್ದೇಶದಿಂದ ನನ್ನಲ್ಲಿಯೇ ದೂರಿಟ್ಟಿದ್ದಾನೆ. ಮತ್ತೆ ಇನ್ನೊಂದು, ಯಾರಿಂದ ಉಪಟಳ ಗೊತ್ತೋ? ಯಾರಿಂದ? ಈ ಭೂಮಿಯಲ್ಲಿ ಹುಟ್ಟಿದವರೆಲ್ಲ ಭೂಮಿ ಪುತ್ರರೇ. ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಎಲ್ಲರೂ ಭೂಮಿ ಪುತ್ರರೇ. ಅದೌದು. ಹಾಗಂತ ಒಬ್ಬ ಇದ್ದಾನೆ, ಈ ಭೂಮಿಯಲ್ಲಿಯೇ ಹುಟ್ಟಿ ತಾನೇ ಭೂಮಿಯ ಮಗ ಅಂತ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ದೌಷ್ಟ್ಯವನ್ನು ಮೆರೆಸುವವ. ಈ ಭೂಮಿಗೆ ನರಕ ಅಂತ ಒಂದು ಹೆಸರುಂಟಲ್ಲ? ಅದುಂಟು. ಹಾಗಾಗಿ ನರಕ ಎನ್ನುವ ನರಕಾಸುರ ಎನ್ನುವ ಹೆಸರುಳ್ಳವ ಈ ಕಾಲಕ್ಕೆ ಅನ್ಯಾಯ ಮಾಡಿದ್ದಾನಂತೆ. ಅವ ನರಕಕ್ಕೆ ಹೋಗುವುದು ಬಿಟ್ಟು ಸ್ವರ್ಗಕ್ಕೆ ಯಾಕೆ ಹೋದದ್ದು? ಅದೇ ಹೇಳಿದ್ದು, ನರಕದಲ್ಲಿರುವವರು ಬಯಸುವುದು ಸ್ವರ್ಗವನ್ನು. ಇಲ್ಲಿ ನರಕ ಮಾಡಿದ್ದು ಸಾಕಾಗುವುದಿಲ್ಲ, ಸ್ವರ್ಗವನ್ನು ನರಕ ಮಾಡುವ ಅಂತ ಹೊರಟಿದ್ದಾನೆ. ಏನು ಮಾಡಿದ್ದಾನೆ? ಈ ಕಾಲಕ್ಕೆ ಸ್ವರ್ಗಕ್ಕೆ ಹೋದದ್ದು ಮಾತ್ರ ಅಲ್ಲ, ಅಲ್ಲಿ ಅನ್ಯಾಯವನ್ನು ಮಾಡಿದ್ದಾನೆ. ಸ್ವರ್ಗದಲ್ಲಿರುವಂತಹ ಸುವಸ್ತುಗಳನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಾನೆ. ಕುಬೇರನಲ್ಲಿರುವಂತಹ ನಿಧಿ ಇರಬಹುದು, ಅಥವಾ ಯಾವ ವರುಣನ ಛತ್ರ ಇರಬಹುದು, ಅದಿತಿ ದೇವಿಯ ಕುಂಡಲ ಇರಬಹುದು, ಅಯ್ಯೋ ಮೇರು ಪರ್ವತದ ಒಂದು ಭಾಗ ಇರಬಹುದು. ಇದೆಲ್ಲವನ್ನು ಕೂಡ ಜಯಿಸಿ ಈ ಕಾಲಕ್ಕೆ ಸ್ವರ್ಗದಲ್ಲಿ ಇಂದ್ರನಿಗೆ ನೆಲೆ ಇಲ್ಲದ ಹಾಗೆ ಮಾಡಿದ್ದಾನೆ. ದೂರು ಕೊಟ್ಟಿದ್ದರಿಂದ ಅವನನ್ನು ಮರ್ದಿಸುವುದಕ್ಕೆ ಹೊರಟು ನಿಂತಿದ್ದೇನೆ. ಈಗ ಗರುಡನನ್ನು ಕರೆದು ಈಗ ಕಾಲಮಿತಿಯಲ್ಲಿ ಮುಗಿಬೇಕು, ಹೆಚ್ಚು ಹೊತ್ತಿಲ್ಲ. ನೀನು ತಡೆದರೆ ತೊಂದರೆ ಆಗ್ತದೆ, ಆದಷ್ಟು ಬೇಗ ಹೋಗುವುದಕ್ಕೆ ಬಿಡಬೇಕು. ಅಲ್ಲ, ಅದು ಕಾಲಮಿತಿಯಲ್ಲೇ ಮುಗಿಸುವ. ಕಾಲಮಿತಿ ಎನ್ನುವಂತದ್ದು ಪ್ರಜ್ಞೆ ಎಲ್ಲರಿಗೂ ಬೇಕು. ಕಾಲದ ಪರಿಧಿಯೊಳಗೆ ನಾವು ವ್ಯವಹರಿಸಬೇಕು. ಈಗ ನಿಮಗೆ ಬಲವೈರಿ ಬಂದು ದೂರಿದ ಎನ್ನುವ ಕಾರಣಕ್ಕೆ ಬೇಕಾಗಿ ಗರುಡನನ್ನು ಸಿದ್ಧಪಡಿಸಿ ಅವ ಎಂತದ್ದೆಲ್ಲ ಕದ್ದುಕೊಂಡು ಹೋಗಿದ್ದಾನೆ. ಅವನದ್ದು ಪಟ್ಟಿ ದೊಡ್ಡದುಂಟು, ಆದಿತ್ಯ ಕುಂಡಲ ಇತ್ಯಾದಿಗಳನ್ನ. ಅಲ್ಲ, ಯಥಾರ್ಥಕ್ಕಾದ್ರೂ ಹೇಳಬೇಕು ಅಂತಾದ್ರೆ ಅವ ನರಕದಾನವ ಮಾಡಿದ್ದೆಲ್ಲವೂ ಸ್ವರ್ಗದಲ್ಲಿ ನರಕವನ್ನೇ ಸೃಷ್ಟಿ ಮಾಡಿದ್ದಾನೆ. ಯಾಕೆಂದ್ರೆ ಅದಿತಿ ದೇವಿಗೆ ಒಮ್ಮೆ ನೀವು ಮಗುವಾಗಿ, ಯಥಾರ್ಥಕ್ಕಾದ್ರೂ ಹೇಳಬೇಕು ಅಂತಾದ್ರೆ ಅದಿತಿಯ ಮಗನೇ ಅಲ್ವಾ ನೀವು? ಹೌದು. ಆ ಕಾರಣದಿಂದ ನೋಡಿದರೆ ನಿಮ್ಮ ತಾಯಿಗೂ ಅನ್ಯಾಯ ಆಗಿದೆ. ಆ ದೃಷ್ಟಿಯಿಂದ ತಾವು ಹೊರಟದ್ದು ಸರಿ ಅಲ್ವೋ? ನೀವು ಹೊರಟದ್ದು ಸ್ಥಿತಿಯನ್ನು ಕಾಣುವಾಗ, ಹೊರಟು ನಿಂತ ಈ ರೀತಿಯನ್ನು ಕಾಣುವಾಗ ನನಗೆ ಬಹಳ ಸಂತೋಷ ಆಯ್ತು. ಬಹಳ ಸಂತೋಷ ಆಯ್ತು. ಹರುಷವಾಯಿತು, ಹರುಷವಾಯಿತು, ಹರುಷವಾಯಿತು ಕಾಂತ.
ದೈತ್ಯನ ಕೊಂದು ಸುರಲೋಕ ಕೈದುವೆಯ ನೀವು ಸುರಲೋಕ ಕೈದುವೆಯ ಕಾಂತ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ ಬರುವೇನ ಜತೆಯಿಂದ ನಾನು ಬರುತ್ತೇನೆ. ಬರುವೆನ ಜೊತೆಯಿಂದ ಹರುಷದೋಳೆಂದನು ಕರೆದೊಯ್ಯಬೇಕು ಪ್ರಿಯ ಕರೆದೊಯ್ಯಬೇಕು ಪ್ರಿಯ ಬರುವೇನ ಜೊತೆಯಿಂದ ಹರುಷದೊಳೆಂದನು ಕರೆದೊಯ್ಯಬೇಕು ಪ್ರಿಯ ಹರುಷವಾಯಿತು ಕಾಂತ ನರಕ ದೈತ್ಯನ ಕೊಂದು ಸುರಲೋಕ ಕೈದುವೆಯ ಕಾಂತ ನೀವೀಗ ಸ್ವರ್ಗಕ್ಕೆ ಹೋಗುವುದಾ? ಹೌದು, ಹೋಗಬೇಕಾಗ್ತದಲ್ಲ. ನಾನು ಬರ್ತೇನೆ. ಸ್ವರ್ಗಕ್ಕೆ ಹೋಗುವುದು ಆಮೇಲೆ, ಮೊದಲವನನ್ನು ನಿಗ್ರಹಿಸುವುದಕ್ಕೆ ಹೋಗುವುದು. ಹೌದು, ಈಗ ಅವರನ್ನು ನಿಗ್ರಹಿಸುವುದಕ್ಕೆ ಬೇಕಾಗಿ ಸ್ವರ್ಗಕ್ಕೆ ಹೋಗುವುದು ಅಂತ. ಹೌದು, ಅದಕ್ಕೆ ನಾನು ಬರುತ್ತೇನೆ ಅಂತ. ಈಗ ಅವ ಸ್ವರ್ಗದಲ್ಲಿಲ್ಲ, ಈಗ ಹೋಗುವುದು ಅವನ ಊರಿಗೆ. ಆಮೇಲೆ ಸ್ವರ್ಗಕ್ಕೆ ಹೋಗಬೇಕಾದೀತೋ ಏನು? ಆ ದೇವೇಂದ್ರನಿಗೆ ಪಟ್ಟವನ್ನು ಕೊಡುವುದಕ್ಕೆ ಬೇಕಾಗಿ ಅವರನ್ನು ಶಾಶ್ವತ ಅವನಿಗೆ ಒದಗಿದಂತಹ ಭಯವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಸ್ವರ್ಗಕ್ಕೆ ಹೋಗಬೇಕು. ಹೌದು. ಅಥವಾ ಸ್ವರ್ಗದಲ್ಲಿ ಏನಾಗಿದೆ ಎನ್ನುವುದನ್ನು ನೋಡಿಕೊಂಡು ಮತ್ತೆ ಅಲ್ಲಿಗೆ ಬೇಕಾದ್ರೂ ಹೋಗಬಹುದು. ಅಂತೂ ಹೇಗೆ ಹೋಗುದಿದ್ರು ತಾವು ಸ್ವರ್ಗಕ್ಕೆ ಹೋಗುವುದು. ಸ್ವಾಮಿ, ನಿಮ್ಮ ಮಾತು ಕೇಳುವಾಗ ಸಂತೋಷ ಆಗ್ತದೆ ನನಗೆ. ಸ್ವರ್ಗ ಅಂದ್ರೆ ಎಂತದ್ದು ಏನು ಗೊತ್ತಿಲ್ಲ, ಕೇಳಿದ್ದು ಮಾತ್ರ, ಕಂಡದ್ದಿಲ್ಲ ನಾವು. ನಮ್ಮ ಈ ಯುವಕರಿದ್ದಾರಲ್ಲ, ಯದುವಂಶದ ಯುವಕರು, ಅವರು ಮಾಡುವಂತ ಒಂದೊಂದು ಉಪದ್ರ ನೋಡುವಾಗ ನನಗೆ ಅನಿಸುತ್ತದೆ ನರಕ ಬೇರೆಯಲ್ಲಿಯೂ ಇಲ್ಲ, ಇದೇ ಉಂಟು ಅಂತ. ಹೌದು, ಜ್ಞಾನಿಗಳಾದವರು ಹಾಗೆ ಅಲ್ವಾ ಹೇಳಿದ್ದು, ಸ್ವರ್ಗಲೋಕ ನರಕಲೋಕ ಎನ್ನುವುದು ಬೇರಿಲ್ಲ ಕಾಣಿಭೋ ಅಂತ. ಹೌದಲ್ಲ? ಎಲ್ಲವೂ ಇಲ್ಲೇ ಉಂಟು, ಮನಸ್ಸು ಮಾಡಿದ್ರೆ ಇಲ್ಲಿಯೇ ಸ್ವರ್ಗವನ್ನು ಪಡೆಯಬಹುದು. ಅಂತೂ ಈಗ ನಮ್ಮಲ್ಲಿದ್ದಂತ ಬೇರೆ ಬೇರೆ ಪಂಗಡಗಳನ್ನೆಲ್ಲ ಒಂದು ಮಾಡಿ ಅದಕ್ಕೆ ಈ ಹೊತ್ತಿಗಾಗುವಾಗ ನೀವೊಂದು ನಾಯಕರಾದದ್ದಂತೂ ಸ್ಪಷ್ಟ ತಾನೆ. ಹಾಗಾಗಿ ಸ್ವರ್ಗಕ್ಕೆ ತಾವು ಹೊರಟು ನಿಂತಿದ್ದೀರಿ ಅಂತ ಆದ್ರೆ ಸ್ವರ್ಗವನ್ನೊಮ್ಮೆ ನೋಡಬೇಕು, ಕಾಣಬೇಕು ಎನ್ನುವಂತ ಆಸೆ ಉಂಟು ನನಗೆ. ಅದು ನಿಮ್ಮೊಟ್ಟಿಗೆ ಯಥಾರ್ಥಕ್ಕಾದ್ರೂ ಹೇಳಬೇಕು. ಮದುವೆ ಆದ ಮೇಲೆ ಹೆಂಡತಿಯನ್ನು ಬಿಟ್ಟು ಗಂಡ ಒಬ್ಬನೇ ತಿರುಗಾಡಬಾರದು, ಹೋಗಬಾರದು. ಪುಣ್ಯಕ್ಷೇತ್ರಕ್ಕೆಲ್ಲ ಹೋಗುವಾಗ, ಬೇರೆ ಬೇರೆ ಕ್ಷೇತ್ರಗಳಿಗೆಲ್ಲ ಹೋಗುವಾಗ ಹೆಂಡತಿಯನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು, ಒಬ್ಬರೇ ಹೋಗಬಾರದು. ಪುಣ್ಯಕ್ಷೇತ್ರಕ್ಕೆ ಹೋಗುವಾಗ ಹೌದು, ಆದ್ರೆ ಯುದ್ಧ ಕ್ಷೇತ್ರಕ್ಕೆ ಹೋಗುವಾಗ ಕರ್ಕೊಂಡು ಹೋಗ್ಬೇಕು. ಅಲ್ಲ, ತೊಂದರೆ ಇಲ್ಲ. ಈಗ ಯುದ್ಧ ಕ್ಷೇತ್ರಕ್ಕಾದ್ರೂ ನನ್ನಿಂದ ನಿಮಗೆ ತೊಂದರೆ ಆಗುವುದೇನೂ ಇಲ್ಲ. ಈಗ ನಾನು ಬಂದ್ರೆ ನಿಮಗೆ ನಿಮ್ಮ ಯುದ್ಧಕ್ಕೆ ತೊಡಕಾಗುತ್ತದ? ನಾನು ಒಂದು ರಥದ ನಿಮ್ಮ ಬದಿಯಲ್ಲಿ ಅಥವಾ ಗರುಡನ ಬೆನ್ನ ಮೇಲೆ ನಾನು ಕೂತ್ಕೊಳ್ತೇನೆ, ನಿಮಗೆ ಅದಕ್ಕಿಂತ ಏನು ಅಡ್ಡಿ ಏನಾಗುವುದಿಲ್ಲ. ನೀವೀಗ ಹೋಗುವುದು ನರಕದೈತ್ಯನನ್ನು ಕೊಲ್ಲುವುದಕ್ಕೆ ಹೌದು ಅಂತ ಆದ್ರೆ ಬಹಳ ಸಮಯದಿಂದ ನಾನು ನೋಡುತ್ತಾ ಇರುವುದು, ನಾನು ಭಾವಿಸುತ್ತಾ ಇದ್ದೆ. ನಾನು ಕೇಳಿದ್ದು ಮಾತ್ರ, ಅದನ್ನು ಕಾಣಲಿಲ್ಲ. ಯಾವುದು? ನೀವು ಬಾಲ್ಯದಲ್ಲಿ
ಕಂಸನು, ಧೇನುಕನು, ಪ್ರಲಂಬನು, ಪೂತನಿಯು ಮೊದಲುಗೊಂಡವರನ್ನೆಲ್ಲ ಸಂಹರಿಸಿದಂತ ಕತೆ ಇದೆಯಲ್ಲ, ಅದು ಕತೆ ಮಾತ್ರ ನಾನು ಕೇಳಿದ್ದು. ಹೇಗೆ ನನ್ನ ಗಂಡ ಹೋರಾಟ ಮಾಡುತ್ತಾರೆ, ಅವರ ಕೈಚಲಕ ಹೇಗೆ ಇತ್ಯಾದಿನೆಲ್ಲ ನೋಡಬೇಕು ಎನ್ನುವಂತ ತವಕವು ಉಂಟು. ಒಂದು ಆಶೆ ಅದು ಉಂಟು, ಒಂದು ಸ್ವರ್ಗವನ್ನು ನೋಡಬೇಕು ಎನ್ನುವಾಗ ಉಂಟು. ಮತ್ತೆ ನರಕಾದೈತ್ಯನನ್ನು ಕಾಣುವಾಗ ನನಗೆ ಹೆದರಿಕೆ ಆದೀತು. ಯುದ್ಧಕ್ಕಾಗಿ ನಾನು ಕ್ಷತ್ರಿಯನಿಯೇ, ಯುದ್ಧ ವಿದ್ಯೆಯನ್ನೆಲ್ಲ ಸ್ವಲ್ಪ ನಾನು ಕರಗತ ಮಾಡಿಕೊಂಡಿದ್ದೇನೆ. ಹಾಗಾಗಿ ನಾನು ಹೆದರದೆ ನಾನು ಧೈರ್ಯವಾಗಿ ನಿಮ್ಮ ಜೊತೆ ಬಂದೇನು. ಬಿಟ್ಟು ಅಂತೂ ಹೋಗಬಾರದು. ನನ್ನನ್ನು ಹೋಗುವಾಗ ನನ್ನನ್ನು ಕರೆದುಕೊಂಡೇ ಹೋಗಬೇಕು. ಈಗ ನೀರಿಗೆ ಹಾರುವಾಗ ಈಜು ಗೊತ್ತಿದ್ದವನಾದರೂ ಕೂಡ ಕುತ್ತಿಗೆಗೆ ಒಂದು ಕಲ್ಲು ಕಟ್ಟಿಕೊಳ್ಳಬಾರದು ಅಂತ ಮಾತುಂಟು. ಯಾಕೆ ಇದೆಲ್ಲ? ಬೇಡ ಬೇಡ ಪ್ರಾಣಕಾಂತೆ ಮಾಡದಿರು ಚಲ, ಪ್ರಾಣಕಾಂತೆ ಮಾಡದಿರು ಚಲ. ಆ ಆ ಮೂಢರಕ್ಕ ಸರುಗಳಲ್ಲಿ ಮಾಡ್ಬರು ಪಟಳ, ಮೂಢರಕ್ಕ ಸರುಗಳಲ್ಲಿ ಮಾಡ್ಬರು ಪಟಳ. ಛಲಬೇಡ ಕಾಂತೆ, ಬೇಡ ಬೇಡ ಪ್ರಾಣಕಾಂತಿ ಮಾಡದಿರು ಜನ, ಮೂಢರಕ್ಕ ಸರುಗಳಲ್ಲಿ ಮಾಡ್ಬರು ಪಟಳ. ಕಾಡಬೇಡ ಎಲ್ಲ ನಿಂತು ರೂಢಿಯಾತ್ಮಜಿಗೆ, ಕಾಡಬೇಡ ಎಲ್ಲ ನಿಂತು ರೂಢಿಯಾತ್ಮಜಿ. ಕೋಡಿ ರಣದ ಪರಿಯ ನರಿಗೆ ನೀನೇಲೆ, ಕಾಡಬೇಡ ಎಲ್ಲ ನಿಂತು ರೂಢಿಯಾತ್ಮಜಿ. ಕೋಡಿ ರಣದ ಪರಿಯ ನರಿಗೆ ಆತ್ಮಜಿ. ಬೇಡ ಬೇಡ ಪ್ರಾಣಕಾಂತೆ ಮಾಡದಿರು ಛಲ, ಪ್ರಾಣಕಾಂತಿಗೆ. ಭಾಮ ಸ್ವಾಮಿ, ಯಾವತ್ತು ಹಠ ಎನ್ನುವುದು ಹೆಣ್ಣು ಮಕ್ಕಳಿಗೆ ಶೋಭೆ ಅಲ್ಲ. ನಿನ್ನ ಬಗ್ಗೆ ನನಗೆ ಬಹಳಷ್ಟು ಒಲವು, ಆದರ ಎಲ್ಲವೂ ಇದೆ. ಹಾಗಂತ ಉಳಿದವರ ಹಾಗೆ ನೀನು ಕೂಡ ಒಬ್ಬಳು ಯಾವತ್ತು ನೀನು ಆ ಸಾಲಿಗೆ ಸೇರ್ಲಿಕ್ಕೆ ಇಷ್ಟವೇ ಪಡುವುದಿಲ್ಲ. ಬಹುಶಃ ಸ್ವಲ್ಪ ಶ್ರೀಮಂತ ಹೆಣ್ಣು ಮಕ್ಕಳ ಒಂದು ಗುಣವೋ ಏನೋ. ನಿನ್ನ ಅಪ್ಪನಷ್ಟು ದೊಡ್ಡ ಶ್ರೀಮಂತ ಈ ಕಾಲಕ್ಕೆ ಯಾರಿದ್ದಾನೆ? ಅಲ್ಲ, ಶ್ರೀಮಂತಿಕೆ ಅಲ್ಲದೇ ಇದ್ರು ನಾನು ಬೆಳೆದಂತ ವಾತಾವರಣ ಹಾಗುಂಟು. ಒಂದು ಹಾಗೆ ಸದಾ ಹಠವಿದಿಂದಲೇ ಕೂಡಿರುವ ನಿನ್ನ ಸ್ವಭಾವ, ಹಾಗಂತ ನಿನ್ನ ಹೃದಯ ಶುದ್ಧ ಉಂಟು ಅಂತಲೂ ನನಗೆ ಗೊತ್ತುಂಟು. ನೋಡು, ಈಗ ಉಳಿದವರೆಲ್ಲ ಮಾಡದೇ ಇದ್ದ ಹಠ ನಿನ್ನದು. ಈಗ ಅವರೆಲ್ಲ ಯಾರು ಬರ್ತೇನೆ ಅಂತ ಹೇಳುವುದಿಲ್ಲ, ನೀನೊಬ್ಬಳೆ ನಾನು ಬರ್ತೇನೆ. ಅದಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಅವರ ಹಾಗೆ ಅಲ್ಲ. ನಾನೀಗ ಹೇಳುವುದು ಅವರ ಹಾಗೆ ಅಲ್ಲದೇ ಇದ್ರು ಈ ಸಂದರ್ಭದಲ್ಲಿ ಮಾತ್ರ ಅವರ ಹಾಗೆ ನೀನು ಆಗಬೇಕು. ಯಾಕೆ ಗೊತ್ತೋ? ನಾನು ಹೋಗ್ತಾ ಇರುವುದು ಯುದ್ಧಕ್ಕೆ. ಯಾವನಲ್ಲಿ ಯುದ್ಧ? ಒಬ್ಬ ಅಸುರನಲ್ಲಿ ಯುದ್ಧ, ಒಬ್ಬ ದುಷ್ಟನಲ್ಲಿ ಯುದ್ಧ. ಹಾಗಾಗಿ ನೀನು ಹೇಳಬಹುದು ನಾನು ಗರುಡನಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ತೇನೆ. ಏನದು ಯುದ್ಧ ಅಂತ ಹೇಳಿದ ಮೇಲೆ ಅದರಲ್ಲಿ ಮತ್ತೆ ಮರೆಯಾಗುವುದು, ಅಡಗಿ ಕುಳಿತುಕೊಳ್ಳುವಂತಹ ಸ್ಥಿತಿ ಇಲ್ಲ. ಒಂದು ಬಗೆಯ ದೌರ್ಬಲ್ಯಕ್ಕೆ ನಾವೇ ಎಡೆ ಮಾಡಿಕೊಟ್ಟ ಹಾಗಾಗುತ್ತದೆ. ಸ್ವಭಾವತಃ ಅಬಲೆಯಾದಂತಹ ಒಂದು ಹೆಣ್ಣು ಯುದ್ಧದಲ್ಲಿ ಭಾಗಿಯಾಗುವುದರ ಮೂಲಕ ನೀನು ಉದ್ದೇಶಪೂರ್ವಕವಾಗಿ ಅವನಿಗೆ ಒಂದು ಎಳೆ ಕೊಟ್ಟ ಹಾಗಾಗ್ತದೆ. ನಾನು ಸೋಲುವುದಕ್ಕೋ ಅಥವಾ ನಾನು ಯಾವ ಕಾರಣಕ್ಕೂ ಅವನ ಮುಂದೆ ಹತಾಶನಾಗುವುದಕ್ಕೋ ನೀನು ಅವಕಾಶ ಕೊಡಬಾರದು ಅಂತ ಇದ್ದರೆ ನೀನು ಹಠ ಮಾಡಬಾರದು. ನಾನು ಹೋಗ್ತೇನೆ ಬರ್ತೇನೆ, ಬೇಕಿದ್ರೆ ಆಮೇಲೆ ಮತ್ತೆ ನೋಡುವ, ತಿರುಗಾಟಕ್ಕೆ ಅಂತ ಹೊರಡುವಾಗ ಅಲ್ವೋ ಆವಾಗ ಆಕ್ಷೇಪ ಇಲ್ಲ, ಹೊರಡುವ. ಅಲ್ಲ, ಈಗ ನೀವು ಸ್ವರ್ಗಕ್ಕೆ ಹೋಗುವುದರಿಂದ ಇಂಥ ಒಂದು ಸನ್ನಿವೇಶ ನನ್ನ ಬದುಕಿನಲ್ಲಿ ಇನ್ನು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ನಾನು ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ ಬಲಿರ? ಸ್ವರ್ಗ 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 ಮನಸ್ಸಿನಲ್ಲಿ ಅದೇ ಉಂಟಲ್ಲ, ಏನು ಕಾರಣ? ಒಂದು ಪ್ರಕರಣ ನೆನಪಿದೆಯೇ ನಿಮಗೆ? ಪಾರಿಜಾತದ್ದು. ಪಾರಿಜಾತ
ಪಾರಿಜಾತದ ವೃಕ್ಷ ತೋರುವೆನೆನು ತಲಿಯೇ ಪಾರಿಜಾತದ ವೃಕ್ಷ ತೋರುವೆನೆನು ತಲಿಯೇ ಕಾಂತ ಪಾರಿಜಾತದ ವೃಕ್ಷ ತೋರುವೆನೆನು ತಲಿಯೇ ಮಾರಾರಿ ಪದದ ಆಣೆಯ ನೀವು ಹೇಳಿದ್ದು ಮಾರಾರಿ ಪದದ ಆಣೆಯ ನೀರ ನೀನಂದಿದ್ದ ಸಾರವನೆಲ್ಲವ ನೀರ ನಂದಿದ್ದ ಸಾರವನೆಲ್ಲವ ಈ ರೀತಿ ಮರೆಯದೆಯ ಪಾರಿಜಾತದ ವೃಕ್ಷ ತೋರುವೆನೆನು ತಲಿ ಮಾರಾರಿ ಪದದಾನೆಯ ಕಾಂತ ನನ್ನನ್ನು ನಾನಾಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಅಂತ ನಿಮ್ಮಲ್ಲಿ ಹೇಳುತ್ತಾ ಇಲ್ಲ. ಹೋಗುವವರು ಹೇಗೂ ನೀವು ಸ್ವರ್ಗಕ್ಕೆ ಹೋಗುವವರು, ಹೋಗಬೇಕಾದಂತಹ ಒಂದು ಅನಿವಾರ್ಯ ಸ್ಥಿತಿ ನಿಮ್ಮ ಬದುಕಿನಲ್ಲಿ ಉಂಟಾಗಿದೆ. ಹಾಗೆ ಹೋಗುವಾಗ ನನ್ನನ್ನು ಕರೆದುಕೊಂಡು ಹೋಗಿ ಅಂತ ಹೇಳಿದರೆ ಬೇಡ, ಅದರಿಂದ ತೊಡಕಾಗುತ್ತದೆ, ಹೌದು, ಬರುವುದೇ ಬೇಡ ಅಂತ ನೀವು ಹೇಳ್ತೀರಲ್ಲ. ಹಾ, ಒಂದು ಮಾತು ಹೇಳಿದ್ದೀರಿ ನಿಮ್ಮ ಆವಾಗ, ನೆನಪುಂಟು ನಿಮಗೆ? ಯಾವುದು? ಅದೇ ನಿಮಗೆಲ್ಲ ಗಂಡಸರಿಗೆಲ್ಲ ಹಾಗೆ ಇರುವುದು, ಒಂದು ಹೆಂಡತಿಗೆ ಒಂದು ಮಾತು ಕೊಡುವುದು, ಮತ್ತೆ ಅದನ್ನು ನೆನಪಿಸಬೇಕು ಅಂತಾದ್ರೆ ಹೆಂಡತಿ ಆಗಬೇಕು, ಮತ್ತೆ ಅದು ನಿಮಗೆ ಮಾತು ಕೊಡುವುದು ಮಾತ್ರ ಗೊತ್ತು, ನೆನಪಿಸಬೇಕು ಅಂತ ತಂದು ಕೊಡಬೇಕು ಅಂತ ಗೊತ್ತು ಇರುವುದಿಲ್ಲ. ಅದಕ್ಕೊಂದು ಅವಧಿ ನಿರ್ಣಯ ಅಂತ ಇದ್ರೆ ನೆನಪಾಗ್ತದೆ. ಮತ್ತೆ ಒಂದು ಕೊಟ್ಟದ್ದು ಮಾತು ಅದು ಹಾಗಿದ್ರೆ ಅದನ್ನು ಹಾಗೆ ನೀವು ನೆನಪಿಸಬೇಕಾಗ್ತದೆ. ಒಂದು ಪ್ರಕರಣ ಆಗಿತ್ತು ನಮ್ಮ ಮನೆಯಲ್ಲಿ, ಅಲ್ಲ ನಮ್ಮ ಮನೆಯಲ್ಲಿ ಅಲ್ಲ, ರುಕ್ಮಿಣಿಯ ಮನೆಯಲ್ಲಿ. ನಾರದರೊಮ್ಮೆ ಬರುವಾಗ ಪಾರಿಜಾತದ ಒಂದು ಹೂವನ್ನು ತಂದಿದ್ರು. ಹೌದು, ನಿಮ್ಮ ಬಳಿಗೆ. ಹೌದು. ಆ ಹೂವನ್ನು ನಾರದರ ಸಮ್ಮುಖದಲ್ಲೇ ನೀವು ರುಕ್ಮಿಣಿಗೆ ಮುಡಿಸಿದ್ದೀರಿ. ಹೌದು. ರುಕ್ಮಿಣಿಗೆ ಮುಡಿಸಿದಂತಹ ಸಂದರ್ಭದಲ್ಲಿ ಆ ಹೂವನ್ನು ಕಂಡು ಎಲ್ಲಿಂದ ಇದು? ಹೌದು. ಆವಾಗ ನೀವು ಹೇಳಿದಿರಿ ಅಲ್ಲ, ಅದು ತಂದು ಕೊಟ್ಟದ್ದು ನಾರದರು. ಹೌದೌದು, ಸ್ವರ್ಗದಿಂದ ಬಂದ ವಿಶೇಷವಾದ ಹೂವು ಅಂತ ನನಗೆ ಬೇಕು ಅಂತ ಹೇಳಿದವಾಗ ನೀವು ಹೇಳಿದಿರಿ ಎಂತದ್ದು? ಬರೀ ಹೂವು ಅಲ್ವಾ, ನಿನಗೆ ಪಾರಿಜಾತದ ವೃಕ್ಷವನ್ನೇ ತೋರಿಸುತ್ತೇನೆ. ಹೌದು, ಯಾಕೆ ಸುಮ್ಮನೆ ಹೂವಿನ ಮೇಲೆ ನೀನು ಇಷ್ಟೊಂದು ಸಿಟ್ಟು ಮಾಡುವುದು? ನಿನಗೆ ಒಂದು ವೃಕ್ಷವನ್ನೇ ತಂದು ಕೊಡ್ತೇನೆ, ನೆನಪುಂಟು, ಹೇಳಿದ್ದೌದು. ಅದು ಹೇಳಿದ್ದು ಮಾತ್ರ, ತಂದು ಕೊಡಬೇಕು ಅಂತ ಗೊತ್ತಿಲ್ವಾ? ಇಲ್ಲಿಯವರೆಗೆ ತಂದು ಕೊಡ್ಲಿಲ್ಲ ಅಲ್ಲ. ಈಗ ಅದಕ್ಕೊಂದು ಅವಕಾಶ. ನಾನು ನಿಮ್ಮೊಟ್ಟಿಗೆ ಬರ್ತೇನೆ. ಆ ಪಾರಿಜಾತದ ವೃಕ್ಷ ಹೇಗುಂಟು ಮಾತ್ರವಲ್ಲ ಅದನ್ನು ತರಬೇಕು ಇಲ್ಲಿಗೆ ಎನ್ನುವ ಉಂಟು ನನಗೆ. ಆದುದರಿಂದ ಬಿಡುವುದಿಲ್ಲ ನಿಮ್ಮನ್ನು. ನೀವು ಕರೆದುಕೊಂಡು ಹೋಗದೇ ಇದ್ರೆ ಮತ್ತೆ ರಾಕ್ಷಸನ ಕುರಿತಾಗಿ ಯಾವುದೇ ವಿಧವಾದಂತಹ ಭಯವೂ ನನಗಿಲ್ಲ. ಯಾಕೆಂದ್ರೆ ನಾನು ಹೇಗೂ ಕ್ಷತ್ರಿಯನೇ, ನಿಮಗೆ ನನ್ನಿಂದ ಯಾವುದೇ ವಿಧವಾದಂಥ ತೊಡಕಾಗುವುದಿಲ್ಲ. ಆದುದರಿಂದ ನನ್ನನ್ನು ಬಿಟ್ಟು ಅಂತೂ ನೀವು ಇಲ್ಲಿಂದ ಹೋಗುವುದಕ್ಕೆ ಬಿಡುವುದೇ ಇಲ್ಲ. ನಾನು ಕರೆದುಕೊಂಡು ಹೋಗಲೇಬೇಕು. ನಿಮ್ಗೆ ಹೆಣ್ಣು ಮಕ್ಕಳಿಗೆ ಒಂದು ವಿಷಯ ಸಿಕ್ಕಿದ್ರೆ ಮತ್ತೆ ತಲೆಗೆ ಹುಳ ಬಿಟ್ಟ ಹಾಗೆ, ಮತ್ತೆ ಅದು ಆಗದೆ ಇದ್ರೆ ನೀವು ಬಿಡುವುದೇ ಇಲ್ಲ, ಬರ್ಲೇಬೇಕಾ? ಮತ್ತೆ 3 ದಿವಸ ಬಾಗಿಲು ಬಡಿಯುತ್ತಾ ಇದ್ದು, 3 ಹೊತ್ತು ಬಾಗಿಲು ಬಡಿಯುತ್ತಾ ಇದ್ದು. ಹೌದು, ಇನ್ನು ಒಂದು ತಿಂಗಳಿಗೆ ಇಲ್ಲ ನನ್ನ ಮನೆಯೊಳಗೆ ಪ್ರವೇಶ, ನನ್ನನ್ನು ಕರೆದುಕೊಂಡು ಹೋಗದೆ. ಈಗ ರಾಕ್ಷಸನನ್ನು ಸಂಹಾರ ಮಾಡುವುದಾದ್ರೂ ದೊಡ್ಡ ವಿಷಯ ಅಲ್ಲ, ಆಮೇಲೆ ನಿಮ್ಮನ್ನು ಸರಿ ಮಾಡುವುದು ದೊಡ್ಡ ಕಷ್ಟ ಆಗ್ತದೆ. ಅದು ನೆನಪುಂಟಲ್ಲ, ಏನು ಮಾಡೋಣ ಆಲೋಚಿಸ್ತೇನೆ. ಆದೀತು, ಖಳನವಧೆಗನುಕೂಲವೆನುತಲಿ ಖಳನವಧೆಗನುಕೂಲವೆನುತಲಿ ಹೌದು ತಿಳಿದು ನೋಡೋ ಸತಿಯತ ನೊಡಗುಳುದ ಸತಿಯತ
ಸಂತಸದಿಂದ ವಿಹಗಾತ್ಮಜನ ಪೆಗನೇ ಖಳನವದಿಗನುಕೂಲವೆನುತಲಿ ತಿಳಿದೋ ಒಳ್ಳೆಯದೇ ಆಯಿತು. ಇವಳು ಬರಬೇಕು ಅಂತ ಹೇಳಿಯೇ ಇವಳು ಕಾಣುವ ಹಾಗೆ ನಾನು ಹೊರಟು ನಿಂತದ್ದು. ಇವಳು ಬಾರದೇ ಇದ್ರೆ ನನ್ನ ಕೆಲಸಕ್ಕೆ ಅನುಕೂಲ್ಯ ಇಲ್ಲ ಇವತ್ತು. ಅಲ್ಲದೆ ಇದ್ರೆ ಇವಳನ್ನು ತಪ್ಪಿಸಿ ಹೋಗುವುದು ನನಗೆ ದೊಡ್ಡ ವಿಷಯ ಅಲ್ಲ. ಇವಳು ಬರಬೇಕು ಅಂತಲೇ ಇವಳ ಮುಂದೆ ನಿಂತೇ ಈ ಪ್ರದರ್ಶನವನ್ನು ಮಾಡಿದ್ದ. ಅದಕ್ಕೆ ಒಳ್ಳೆಯದಾಯಿತು. ಹಠ ಹಿಡಿದು ನಿಂತಿದ್ದಾಳೆ. ಭಾವ ಸ್ವಾಮಿ, ನೀನು ಹೇಳಿದ ಮಾತಿಗೆ ಅಸ್ತು, ನೀನು ಬರುವುದಕ್ಕೆ ಒಪ್ಪಿಗೆ. ಅದು ಇಲ್ಲದೇ ಇದ್ರೆ 1 ತಿಂಗಳು ನನ್ನ ಮನೆ ಬಾಗಿಲು ತೆರೆಯುತ್ತಾ ಇರ್ಲಿಲ್ಲ ನಾನು. ದಶರಥನ ಹೆಂಡತಿ ಮಾಡಿದ್ದು ನೆನಪುಂಟಲ್ಲ? ಅಲ್ಲ, ಹಾಗೇನಾಗ್ಲಿಕ್ಕಿಲ್ಲ. ಅಲ್ಲ, ಒಂದು ವೇಳೆ ಆದ್ರೆ ಆದ್ರೆ ಆ ಸಿದ್ಧತೆ ಬೇಕು. ಪ್ರಕರಣದಲ್ಲಿ ಬರುವುದು ಅಂತ ಹೇಳಿದ್ರೆ ಬಂದ್ರೆ ಸಾಕಾಗುವುದಿಲ್ಲ. ಏನಾದ್ರೂ ಆದ್ರೆ ತಯಾರಿರ್ಬೇಕು. ಅದಿದ್ದೇನೆ. ಹೌದಾ? ಆಯುಧ ಬೇರೆ ಹೆಚ್ಚು ಬೇಡಲ್ಲ, ನೀವಿದ್ದದ್ದು ಸಾಕಲ್ಲ, ನಿಮ್ಮ ಕೈಯಲ್ಲಿ ಇದ್ದದ್ದು. ನನ್ನಲ್ಲಿ ಇದ್ದದ್ದೇ ಸಾಕು, ಉಪಯೋಗ ಮಾಡ್ಲಿಕ್ಕೆ ಗೊತ್ತಿದ್ರೆ ಆಯ್ತು. ಆದಿತ್ತು. ಹೌದಾ? ಹೊರಡುವುದಾ? ಹೊರಡೋಣ. ಪಟ್ಟಣವನ್ನು ಪ್ರವೇಶ ಮಾಡಿದ್ದು ಮಾತ್ರವಲ್ಲ, ಇಲ್ಲಿರುವಂತಹ ಅಭೇದ್ಯವಾದಂತಹ ಈ ಕೋಟೆಗಳು ನನ್ನ ಲಕ್ಷ್ಯಕ್ಕೆ ಬಂದಿದೆ. ಎಂತಹ ವಿಶಿಷ್ಟವಾದಂತಹ ರಚನೆಗಳು! ಅದ್ಭುತವಾಗಿ ಶತ್ರುಗಳು ಅಭೇದ್ಯವಾಗಿ ತಾನು ಸುರಕ್ಷಿತನಾಗಿರಬೇಕು ಎನ್ನುವಂತಹ ಉದ್ದೇಶದಿಂದಲೇ ಸುರಕ್ಷಿತವಾಗಿ ರಚಿಸಲ್ಪಟ್ಟಂತಹ ಪಟ್ಟಣ ಇದು ಎನ್ನುವುದರಲ್ಲಿ ಸಂಶಯವಿಲ್ಲ. ಹಾಗೆಂದು ಇದನ್ನು ನಿಗ್ರಹಿಸುವುದಕ್ಕೂ ನನಗೆ ಕಷ್ಟ ಸಾಧ್ಯವೇನೂ ಅಲ್ಲ. ಯಾವ ಗಿರಿದುರ್ಗ, ಜಲದುರ್ಗ, ಅಗ್ನಿದುರ್ಗ, ವಾಯುದುರ್ಗ, 6000 ಮುರಾ ನಾಮಕನಾದಂತಹ ರಾಕ್ಷಸನಿಂದ ಕೂಡಿದಂತಹ ಪಾಶಗಳಿಂದ ಇರುವಂತಹ ಇನ್ನೊಂದು ವಿಚಿತ್ರವಾದಂತಹ ದುರ್ಗ, ಇವುಗಳಿಂದ ರಕ್ಷಿತವಾಗಿದೆ ಈ ಒಂದು ಪ್ರಾಗ್ಜ್ಯೋತಿಷ್ಯ ಪಟ್ಟಣ. ಕೇವಲವಾದಂತಹ ನನ್ನ ಸುದರ್ಶನದಿಂದಲೇ ಇವೆಲ್ಲವನ್ನು ಕೂಡ ನಿಗ್ರಹಿಸ್ತಾ ಮುಂದೆ ಬಂದಿದ್ದೇನೆ. ಯಾವ ಜಲದುರ್ಗದಲ್ಲಿ ಅವಿತುಕೊಂಡಿದ್ದಂತಹ ಆ ನರಕಾಸುರನ ಮಂತ್ರಿಯಾದಂತಹ, ಮಾತ್ರವಲ್ಲ ಸೇನಾಪತಿಯಾದಂತಹ ಆ ಮುರಾಸುರನು ತಾನು ನೀರಿನಿಂದ ಮೇಲೆದ್ದಂತಹ ಕಾಲಕ್ಕೆ ಸಾಕ್ಷಾತ್ ಶಿವನೋ ಎಂಬ ಹಾಗೆ 5 ತಲೆಯಿಂದ ಶೋಭಿಸ್ತಾ ಇದ್ದ. ಅವನನ್ನೂ ನಿಗ್ರಹಿಸಿದೆ, ಅವನ 7 ಮಂದಿ ಮಕ್ಕಳನ್ನೂ ನಿಗ್ರಹಿಸಿದೆ. ಅವನ ಸೇನಾಪತಿಯು ಈ ಹೊತ್ತು ಮಡಿದು ನಿಂತಿದ್ದಾನೆ ಅಂತ ಆದರೆ ಈಗ ನನ್ನ ಲಕ್ಷ್ಯ ಇರುವುದು ಯಾವುದು? ಆ ನರಕದಾನವನೇ ಬಂದು ನನ್ನ ಮುಂದೆ ನಿಲ್ಲಬೇಕು. ತಡ ಮಾಡುವುದಿಲ್ಲ. ಅವನಿಗೆ ಗೋಚರವಾಗುವ ಹಾಗೆ ನನ್ನ ಕೈಯಲ್ಲಿರುವಂತಹ ಪಾಂಚಜನ್ಯವನ್ನು ಮೊಳಗಿಸ್ತೇನೆ. ವರ್ತಮಾನ ಕಾಲದಲ್ಲಿ ಯಾರು ಅಂತ ಕೇಳಿದರೆ ನರಕಾಸುರ ಸಾರ್ವಭೌಮ. ಛೇ, ಯಾಕೆ ನರಕಾಸುರ ಸಾರ್ವಭೌಮ ಅಂತ ಹೇಳಬೇಕು? ಆ ಹೆಸರನ್ನು ದಾಟಿ ಬಂದು ಅದೆಷ್ಟೋ ವರ್ಷಗಳಾಗಿ ಹೋಯಿತು. ಈಗ ಯಾರು ಕೇಳಿದರು ಮಹಾಶೂರ ಭೌಮಾಸುರ ಭುಂಜಯ ಅನ್ವರ್ಥ ನಾಮಗಳನ್ನು ನನ್ನದಾಗಿಸಿಕೊಂಡಿದ್ದೇನೆ. ಇದು ನನ್ನ ಬದುಕಿನ ಸಾಧನೆಯೇ ಸರಿ. ಒಂದು ಕಾಲಘಟ್ಟದಲ್ಲಿ ಹುಟ್ಟಿದ್ದು ಎಲ್ಲಿ, ಬೆಳೆದದ್ದು ಎಲ್ಲಿ ಅಂತ ಕೇಳಿದರೆ ಯಾವುದೋ ಸ್ಮಶಾನದಲ್ಲಿ
ನರ ಕಪಾಲದಲ್ಲಿ ಶಿಶುವಾಗಿ ಸಿಕ್ಕಿದಂತಹ ನಾನು ಆ ನರ ಕಪಾಲದಲ್ಲಿ ಇದ್ದುದನ್ನೇ ತಿಂದು ಬೆಳೆದು ಅನ್ವರ್ಥವಾಗಿ ನರ ಕಪಾಲದಲ್ಲಿ ಬೆಳೆದ ಶಿಶು, ನರ ಕಪಾಲದಲ್ಲಿ ಬೆಳೆದ ಶಿಶು, ನರಕಾಸುರ ನರಕಾಸುರ, ನರಕ ಹೋಗಿ ಅಸುರನಾಗಿ ಸೇರಿಕೊಂಡೆ. ಋಷಿಯೊಬ್ಬರು ಎತ್ತಿ ತಂದು ಸಲಹಿದರು. ಆದರೆ ಏನು ಮಾಡೋಣ, ಬುದ್ಧಿ ಬೆಳೆಯಿತು, ದೇಹ ಬೆಳೆಯಿತು. ಬೆಳೆದ ಹಾಗೆ ಸ್ವಭಾವಗಳು ವಿಕಾರವಾದವು. ಯಾಕೋ ಈ ಬದುಕಿಗೆ ಸಹಜವಲ್ಲದ ಅಸುರಿ ಪ್ರವೃತ್ತಿಯನ್ನು ನನ್ನದಾಗಿಸಿಕೊಂಡೆ. ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿಕೊಂಡರೆ ಯಾರಿಂದ ಹುಟ್ಟಿದೆ ತಿಳಿಯದಾದುದು. ನನ್ನ ಮಾತಾಪಿತೃಗಳು ಯಾರು ಒಂದು ಅರಿಯದು. ಹಾಗಿದ್ದರೆ ಈ ಜಗತ್ತಿಗೆ ನಾನು ಬಂದ ಬಗೆ ಹೇಗೆ ಅರಿಯದೆ ಕುತೂಹಲಗನಾಗಿ ಈಗಲೂ ಇದ್ದೇನೆ. ಇಂತಹ ಒಂದು ಅನಾಥ ಶಿಶುವಾಗಿ ಅನಾಥ ಪ್ರಜ್ಞೆಯಲ್ಲಿ ಬೆಳೆದ ನಾನು ಬೆಳೆದ ಹಾಗೆ ನನ್ನತನವನ್ನು ಸೇರಿಸಿಕೊಳ್ಳುವಾಗ ನನ್ನವರೆಲ್ಲರೂ ಒಬ್ಬೊಬ್ಬರಾಗಿ ಬಂದು ಸೇರಿಕೊಂಡರು. ನನ್ನದಾದಂತಹ ದೇಹದಾಢ್ಯತೆಯನ್ನು ಬುದ್ಧಿ ಪ್ರೌಢಿಮೆಯನ್ನು ನೋಡಿ ನನ್ನನ್ನು ನಾಯಕನನ್ನಾಗಿ ಸ್ವೀಕರಿಸಿದರು. ಹೀಗೆ ನರಕಪಾಲದಲ್ಲಿ ಬೆಳೆದ ಶಿಶು ನರಕ ಹೋಗಿ ನರಕಾಸುರನಾದೆ. ಅಲ್ಲಿಂದ ಮುಂದಕ್ಕೆ ದೀರ್ಘಕಾಲ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದೆ. ಇಂತಹ ಬದುಕಿಗೊಂದು ಸರಿಯಾದ ದಾರಿಯನ್ನು ತೋರಿಸಬೇಕಿದ್ದರೆ, ನನಗೆ ನಾನೇ ಒಬ್ಬ ಪ್ರಭುವಾಗಿ ಮೆರೆಯಬೇಕಿದ್ದರೆ ಒಂದು ವರವನ್ನು ಅಲ್ಲಿ ಪಡೆದುಕೊಂಡೆ. ಅಲ್ಲಿಯೂ ನನ್ನದಾದಂತಹ ಬುದ್ಧಿವಂತಿಕೆಯನ್ನು ತೋರಿಸಿಕೊಂಡೆ. ನನ್ನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವ ಇಳಿದು ಬಂದು ಏನು ಬೇಕು ಮಗನೇ ಅಂತ ವರವನ್ನು ಕೇಳಿದಾಗ ಈ ಹಿಂದೆ ಯಾರೂ ಕೇಳಿರಬಾರದು, ಮುಂದೆ ಯಾರೂ ಕೇಳಬಾರದು, ಯಾರೂ ಅಂತಹ ಒಂದು ಸಾವನ್ನು ಬಯಸಬಾರದು. ಆ ರೀತಿಯ ವರವನ್ನೊಂದು ನನ್ನದಾಗಿಸಿಕೊಂಡೆ. ಸಾಕ್ಷಾತ್ ಮಾತಾ ಪಿತೃಗಳೇ ಒಂದಾಗಿ ಬಂದು ನನ್ನ ಎದುರಾಗಿ ನಿಂತು ಹೋರಾಡಿದರೆ ಅವರಿಂದ ನನಗೆ ಮರಣ. ತಥಾಸ್ತು ಎಂದು ಬ್ರಹ್ಮದೇವ ಹೋದ. ಯಾರಾದರೂ ಆಲೋಚನೆ ಮಾಡಲು ಸಾಧ್ಯವೇ? ನನ್ನ ಹುಟ್ಟಿಸಿದ ತಂದೆ ತಾಯಿಗಳು ಯಾರು ಎಂದು ನನಗೆ ತಿಳಿಯದಿರುವಾಗ ಆ ತಂದೆ ತಾಯಿಗಳು ಒಂದಾಗಿ ಬರುವುದು ಯಾವ ಕಾಲಕ್ಕಾದರೂ ಸಾಧ್ಯವಿದೆ? ಒಂದೊಮ್ಮೆಗೆ ಬಂದರು ಎಂದು ತಿಳಿದುಕೊಂಡರು. ತಂದೆ ತಾಯಿಗಳಾದವರು ಮಗನ ಮೇಲೆ ಯಾವತ್ತಾದರೂ ಯುದ್ಧ ಸಾರುವುದಿದೆ. ಮಗನ ಸಾವನ್ನು ಬಯಸಲು ಸಾಧ್ಯವೇ? ಸಾಧ್ಯವೇ ಇಲ್ಲ ಎಂದುಕೊಂಡು ಅಜೇಯನಾಗಿ ಸಕಲ ಭೂಮಂಡಲವನ್ನು ಗೆದ್ದು ಬೀಗುತ್ತಿರುವಂತಹ ಸಂದರ್ಭದಲ್ಲಿ ಮುರಾಸುರಾದಿ ಸಕಲ ರಾಕ್ಷಸ ವೀರರು ನನ್ನವರಾಗಿ ಸೇರಿಕೊಂಡರು. ಮುರಾಸುರ ಹೊರಬಲದೊಂದಿಗೆ ಅವನದ್ದಾದಂತಹ ಜಂಬಾಸುರರೆಲ್ಲರೂ ಸೇರಿಕೊಂಡಾಗ ಮುರಾಸುರನ 6,000 ಮುರಪಾಶಗಳು ನನ್ನದಾದಂತಹ ಈ ಪ್ರಾಗ್ಜ್ಯೋತಿಷ್ಯಪುರ, ಇದು ನಾನೇ ವಿಂಧ್ಯಾಚಲದ ತಪ್ಪಲಲ್ಲಿ ನಿರ್ಮಿಸಿಕೊಂಡಂತಹ ಒಂದು ಪುರ, ಅವೇದ್ಯವಾದಂತಹ ಪಟ್ಟಣ ಎನ್ನುವ ಕಾರಣಕ್ಕಾಗಿ ಇದನ್ನು ಅಸಮಪುರ ಎಂದು ಕರೆಯುತ್ತಾರೆ. ಇಂತಹ ಅಸಮಪುರದಲ್ಲಿ ಇದ್ದುಕೊಳ್ಳುತ್ತಾ ಇರುವಾಗಲೇ ನಾರದ ಮುನಿಗಳು ಬಂದು ಒಂದು ವಿಷಯವನ್ನು ತಿಳಿಸಿದರು. 16,000 ತರುಣಿಯರನ್ನು ತಂದು ನಾನು ಸೆರೆಯಲ್ಲಿರಿಸಿದ್ದೇನೆ. ಯಾಕೆ? ಅವರೆಲ್ಲರನ್ನೂ ಏಕಕಾಲಕ್ಕೆ ಒಂದೇ ಲಗ್ನದಲ್ಲಿ ಮುಹೂರ್ತದಲ್ಲಿ ಮದುವೆಯಾಗಬೇಕು ಎನ್ನುವುದು ನನ್ನ ದೀರ್ಘಕಾಲದ ಬಯಕೆ. ಆದರೆ ಏನು ಮಾಡೋಣ, 16,000 ತರುಣಿಯರ ಆ ಒಂದು ಲಗ್ನ ಒಂದೇ ದಿನಕ್ಕೆ ಒಂದೇ ಲಗ್ನದಲ್ಲಿ ಕೂಡಿ ಬರದ ಕಾರಣ ಯಾವಾಗ ಮುಹೂರ್ತ ಎನ್ನುವುದನ್ನು ನಿರೀಕ್ಷಿಸ್ತಾ ಇರುವಾಗಲೇ ನಾರದ ಮುನಿಗಳು ಬಂದು ಒಂದು ವಿಷಯವನ್ನು ಹೇಳಿದರು. ಈ 16,000 ಮಂದಿ ತರುಣಿಯರು ಯಾವ ಲೆಕ್ಕ ನಿನಗೆ? ಇಂದ್ರನ ಮಡದಿಯಾದಂತಹ ಶಚೀದೇವಿ ಇದ್ದಾಳೆ. ಅವಳನ್ನೊಂದೊಮ್ಮೆಗೆ ನೀನು ನಿನ್ನವಳಾಗಿಸಿಕೊಂಡರೆ ನಿನ್ನ ಸರಿಸಮ ಯಾರಿಲ್ಲ. ಸಾಕ್ಷಾತ್ ಇಂದ್ರನೇ ನೀನಾಗಿ ಮೆರೆಯುತ್ತೀಯ. ಇಂತಹ ವಿಷಯವನ್ನು ತಿಳಿದ ಮೇಲೆ ತಡ ಮಾಡುವುದುಂಟೆ? ಸೇರಿಸಿಕೊಂಡೆ ನನ್ನವರೆಲ್ಲರನ್ನು, ದಾಳಿ ಇಟ್ಟೆ ಸ್ವರ್ಗಲೋಕಕ್ಕೆ. ದಿಕ್ಕಾಪಾಲಾಗಿ ಓಡಿದರು ದೇವತೆಗಳು. ಏನು ಮಾಡೋಣ? ನನ್ನ ದಾಳಿಯ ಸುದ್ದಿಯನ್ನು ತಿಳಿದ ತಕ್ಷಣವೇ ಇಂದ್ರ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ. ಅದು ಯಾವತ್ತೂ ಇದ್ದದ್ದೇ ಅವನದ್ದು. ಶಚೀದೇವಿಯನ್ನು ಎಲ್ಲೋ ಅಡಗಿಸಿಟ್ಟ. ಎಲ್ಲಿ ಹುಡುಕಿದರಲ್ಲಿಯೂ ಶಚೀದೇವಿ ಕಾಣದಾದಾಗ ಇಂದ್ರನಿಗೊಂದು ತಕ್ಕ ಶಾಸ್ತಿ ಮಾಡಬೇಕು ಅಂತ ಹೇಳಿಕೊಂಡು
ಅವನ ತಾಯಿ ಅದಿತಿ ದೇವಿಯ ಕರ್ಣಕುಂಡಲಗಳು, ವರುಣನ ಶ್ವೇತತ್ರ, ಕುಬೇರನ ಮಣಿಶೈಲ, ಇಂದ್ರನ ವೈಜಯಂತಿ ಮಾಲೆ ಇತ್ಯಾದಿ ಸುವಸ್ತುಗಳೆಲ್ಲವನ್ನು ಎಳೆದು ತಂದು ನನ್ನ ಪುರದಲ್ಲಿರಿಸಿಕೊಂಡೆ. ಮಂದಾರ ಪರ್ವತದ ಒಂದು ಭಾಗವನ್ನೇ ಅದು ನೆನಪಿಗೋಸ್ಕರ ಎನ್ನುವ ಕಾರಣಕ್ಕಾಗಿ ನನ್ನ ಪಟ್ಟಣದ ಹೊರಗಿರಿಸಿಕೊಂಡೆ. ಅಲ್ಲಿಗೆ ಗಿರಿದುರ್ಗ, ಜಲದುರ್ಗ, ಶಸ್ತ್ರದುರ್ಗ, ವಾಯುದುರ್ಗ, ಅಗ್ನಿದುರ್ಗ ಇತ್ಯಾದಿ ದುರ್ಗಗಳ ಅಭೇದ್ಯವಾದಂತಹ ಒಂದು ಕೋಟೆಯ ಒಳಗೆ ಇನ್ನು ಯಾವ ಕಾಲಕ್ಕೂ ನರಕಾಸುರನನ್ನು ಅಲ್ಲಲ್ಲ ಮಹಾಶೂರ ಭೌಮಾಸುರನನ್ನು ಗೆಲ್ಲುವವರಿಲ್ಲ, ಅವನ ಸಾಮರ್ಥ್ಯಕ್ಕೆ ಇದಿರಿಲ್ಲ ಎನ್ನುವಂತಹ ಕಾಲಘಟ್ಟದಲ್ಲಿಯೇ ಏನದು ಚರರು ಬಂದ ನುಡಿಯೇ ನುಡಿಯನ್ನು ಕೇಳಿದ ತಕ್ಷಣವೇ ಒಂದೊಮ್ಮೆಗೆ ದಿಗ್ಭ್ರಮೆಗೊಂಡೆ ನಾನು. ಅಭೇದ್ಯವಾದಂತಹ ಪ್ರಾಗ್ಜ್ಯೋತಿಷ್ಯಪುರದ ದುರ್ಗಗಳೆಲ್ಲವೂ ಧರಾಶಾಹಿಯಾಗಿದೆ, ಪುಡಿಗಟ್ಟಲ್ಪಟ್ಟಿವೆ. ಮುರಾಸುರನ 6,000 ಮುರಪಾಶ, ಆ ಮುರಾಪಾಶಗಳೆಲ್ಲವೂ ಕರಗಿ ಹೋಗುತ್ತಾ ಇವೆ. ಸಾಕ್ಷಾತ್ ವರಬಲಾನ್ವಿತನಾದಂತಹ ಮುರಾಸುರ ಧರೆಗೊಳಿದಿದ್ದಾನೆ. ಅವನ 7 ಮಂದಿ ಪುತ್ರರು, ಅವನಿಗಿಂತಲೂ ಮಿಗಿಲಾದ ವೀರರು, ಅವರೆಲ್ಲರೂ ಹತ್ಯೆಗೈಯಲ್ಪಟ್ಟಿದ್ದಾರೆ. ಜಂಬಾಸುರಾದಿ ನನ್ನವರೆಲ್ಲರೂ ನೆಲ ಕಚ್ಚಿದ್ದಾರೆ. ಹಾಗಿದ್ದರೆ ಈ ಪ್ರಾಗ್ಜ್ಯೋತಿಪುರಕ್ಕೆ ಬಂದಂತಹ ಅಂತಹ ದುರ್ಘಟನೆಯನ್ನು ತಂದೊತ್ತಿದವರು ಯಾರು ಅಂತ ಕೇಳಿದಾಗ ತಿಳಿದೆ, ಯಾರೋ ಒಬ್ಬ ದ್ವಾರಕೆಯವನಂತೆ ಬಂದಿದ್ದಾನಂತೆ, ಶಂಖಧ್ವನಿಯನ್ನು ಮಾಡುತ್ತಾ ಇದ್ದಾನೆ. ಹಾಗಿದ್ದರೆ ಇದು ನರಕಾಸುರನಿಗೆ ತೊಡೆ ತಟ್ಟಿ ಇಟ್ಟಂತಹ ಪಂಥಾಹ್ವಾನವಲ್ಲವೇ? ಇಂತಹ ಬಂದ ಹುಡುಗನನ್ನು ಹೀಗೆಯೇ ಬಿಡಲು ಸಾಧ್ಯವೇ? ನೋಡ್ತೇನೆ, ಯಾರದು ನೋಡ್ತೇನೆ. ಹುಡುಗ ಹೇಗೆ ಕರೆಯುವುದು ನಿನ್ನನ್ನೆಲ್ಲರೂ? ಗೋಪಬಾಲ. ಹೌದೌದು. ಇಷ್ಟೆತ್ತರಕ್ಕೆ ಬೆಳೆಯಲಿಲ್ಲ ನೀನು. ನಿನ್ನದಾದಂತಹ ಏನೋ ಆಟಗಳನ್ನೆಲ್ಲವನ್ನು ಆಡಿದ್ದ ವರ್ತಮಾನವನ್ನು ಕೇಳಿ ತಿಳಿದವ ನಾನು. ಏನು ನಿನ್ನ ಬಗ್ಗೆ ತಿಳಿಯದೇ ಇಲ್ಲ ಅಂತ ಭಾವಿಸಬೇಡ. ಅಂತಹ ಆಟಗಳೆಲ್ಲವನ್ನು ಆಡಿಕೊಂಡವ ನೀನು. ಅಲ್ಲಿ ಆಡಿದ್ದು ಸಾಕಾಗಲಿಲ್ಲ ಎಂದು ಇಲ್ಲಿ ಬಂದೆಯೋ? ಇಲ್ಲಿ ಬಂದೆ ಎಂದಾದರೆ ನಿನ್ನ ಶಂಖಧ್ವನಿಯ ನಾದ ಇಲ್ಲಿ ಯಾರಿಗೂ ಬೆದರು ತರಲಿಕ್ಕಿಲ್ಲ. ಯಾರೋ ನನ್ನವರು ಕೆಲವರನ್ನು ನೀನು ಹೊಡೆದುರುಳಿಸಿದೆ, ಕೊಂದೆ ಎಂದ ಮಾತ್ರಕ್ಕೆ ಇಲ್ಲಿ ನಿನ್ನ ಆಟಗಳು ನಡೆಯುತ್ತದೆ ಎಂದು ಭಾವಿಸಬೇಡ. ಅಲ್ಲಿ ಏನೋ ಮುಗ್ಧತೆಯನ್ನು ಮಾಡಿ ನಿನ್ನವರನ್ನು ಮೆಚ್ಚಿಸಿಕೊಂಡು ಏನಾದರೂ ಮಾಡಿದ್ದೆ ಅಂತ ಆದ್ರೆ ಈ ಸಾರ್ವಭೌಮ ಭೌಮಾಸುರನ ಮುಂದೆ ನಿನ್ನ ಕೈ ಸಾಗಲಿಕ್ಕಿಲ್ಲ. ತಿಳಿದು ಬಾ. ನೀನು ಭೌಮಾಸುರ, ಮಹಾಶೂರ ಭೌಮಾಸುರ. ಯುದ್ಧ ಏನಿದ್ರು ಭೂಮಿಯ ಮೇಲೆ ನಿಂತು, ನಮ್ಮದೀಗ ಆಕಾಶದ ಯುದ್ಧ. ಏನದು?
ಹೋದರು ಮಲ್ಲರೈತರೆಲ್ಲ ರವಿಜನಲ್ಲಿ ಹೋದರು. ಭೌಮಾಸುರ, ಎಲ್ಲ ಗೋಪಬಾಲ, ಪ್ರಪಂಚದಲ್ಲಿರುವ ಸಾಧನೆಗಳಿಂದ ಶಕ್ತಿ ಸಂಚಯನವನ್ನು ಮಾಡಿಕೊಂಡು ನಾನೊಬ್ಬ ಮಹಾವೀರ ಎನ್ನುವ ಹಾಗೆ ನೀನು ಮೆರೆಯುತ್ತಾ ಇದ್ದಿ. ಯಾವ ಬಲ ಇದ್ರೇನು, ದೈವ ಬಲ ಎನ್ನುವುದು ಪರಿಪೂರ್ಣವಾದಾಗ ಮಾತ್ರ ಒಬ್ಬನ ವ್ಯಕ್ತಿತ್ವ ಎನ್ನುವುದು ಯೋಗ್ಯತೆಯಿಂದ ಎತ್ತರಕ್ಕೇರುವುದಕ್ಕೆ ಸಾಧ್ಯವಾಗುತ್ತದೆ. ಸಾಕ್ಷಾತ್ ದೈವವೇ ಕೊಟ್ಟಾಗ ಅದು ದೈವ ಬಲವಾಗುವುದಿಲ್ಲವೇ? ಆ ಕಾರಣದಿಂದಲೇ ಈ ಹೊತ್ತು ಪ್ರಶ್ನಾರ್ಥಕವಾಗಿ ಕೇಳುತ್ತೇನೆ. ಯಾವುದು ಅಭೇದ್ಯ ಎನ್ನುವ ಹಾಗೆ ನೀನು ಗ್ರಹಿಸಿದೆಯೋ ಅದು ಇಲ್ಲಿಯವರೆಗೆ ಮಾತ್ರ ಸ್ಥಾಯಿಯಾದದ್ದು. ಯಾವಾಗ ಕೇವಲ ನಾನು ನನ್ನ ಹೆಂಡತಿ ಇಬ್ಬರೇ ಬಂದದ್ದು, ಬೇರೆ ಯಾರೂ ಬರಲಿಲ್ಲ, ಯಾರಿಂದಲೂ ಅಸಾಧ್ಯವಾದದ್ದನ್ನು ನಾವಿಬ್ಬರೇ ಮಾಡಿ ತೋರಿಸಿದ್ದೇವೆ ಎಂಬಲ್ಲಿಗೆ ಯಾವ ದೈವ ಬಲ ಎನ್ನುವುದು ನೀನು ಮಾಡಿದ ದುಷ್ಕಾರ್ಯಗಳಿಂದಾಗಿ ಘಟದಲ್ಲಿ ಸಂಗ್ರಹಿಸಿಟ್ಟಂತಹ ನೀರು ಅದು ಸಣ್ಣ ತೂತಾದರೂ ಕೂಡ ಸಾರಸಾರವಾಗಿ ಸೋರಿ ಹೋಗುವ ಹಾಗೆ ಈ ಕಾಲಕ್ಕೆ ನಿನಗೆ ಇಲ್ಲದೆ ಹೋಯಿತು. ದೇವಲೋಕಕ್ಕೆ ಅಭಿಯೋಗವನ್ನು ಮಾಡಿದೆಯಾ? ದೇವಮಾತೆಯಾದಂತಹ ಶಚಿಯನ್ನು ಬಯಸಿದೆಯಾ? ದೇವಲೋಕದ ಸುವಸ್ತುಗಳನ್ನೆಲ್ಲ ಅಪಹರಿಸಿದೆಯಾ? ಇದೆಲ್ಲವೂ ಕೂಡ ನೀನು ಮಾಡಿದ ಪಾಪ ಕಾರ್ಯದ ಕೃತ್ಯಗಳು. ಆದದ್ದರಿಂದಲೇ ಪಾಪದ ಕೊಡ ತುಂಬಿದೆ. ಈ ಕಾಲಕ್ಕೆ ನಿನ್ನವರೆಣಿಸಿಕೊಂಡವರೆಲ್ಲ ನನ್ನ ಈ ಸುದರ್ಶನ ಚಕ್ರದ ಹತಿಯಿಂದ ಸತ್ತು ಬಿದ್ದಿದ್ದಾರೆ. ಮುಂದುವರೆದು ಬಂದೆ ಅಂತಾದ್ರೆ ನಿನಗೂ ಅದೇ ಗತಿ ಬರ್ತದೆ. ಈಗ ನೀನು ಪಾಪ ಪುಣ್ಯದ ಲೆಕ್ಕ ಹಾಕ್ಲಿಕ್ಕೆ ಬಂದವನೇ ಎಲ್ಲ ಕಳ್ಳ. ಪಾಪ ಪುಣ್ಯದ ಲೆಕ್ಕ ಇಲ್ಲಿ ಹಾಕ್ಲಿಕ್ಕೆ ನೀನು ಬರಬೇಕಾದ ಅಗತ್ಯ ಇಲ್ಲ. ಯಾಕೆ? ದೈವ ಬಲವೆನ್ನುವುದನ್ನು ಸಂಚಯಿಸಿಕೊಂಡೆ ಇಷ್ಟೊಂದು ಶಕ್ತಿಯನ್ನು ನಾನು ಸಂಪಾದಿಸಿದ್ದು. ಹಾಗಾಗಿ ನನ್ನ ಶಕ್ತಿಯ ಮುಂದೆ ಕೇವಲ ಭೂಲೋಕವೇ ಅಲ್ಲ, ಸಾಕ್ಷಾತ್ ನಾಕಲೋಕವೇ ಮಣಿದಿದೆ ಅಂತ ತಪ್ಪಾಗಲಾರದು. ಅಲ್ಲಿಯ ಸುವಸ್ತುಗಳೆಲ್ಲವೂ ಇಲ್ಲಿ ನನ್ನ ಅರಮನೆಯಲ್ಲಿ, ನನ್ನ ಊರಲ್ಲಿ ಬಂದು ಬಿದ್ದುಕೊಂಡಿವೆ. ಇದು ನನ್ನ ಶಕ್ತಿಯ ದ್ಯೋತಕ, ಸಾಮರ್ಥ್ಯದ ಪ್ರತೀಕ ಎಂದು ತಿಳಿದುಕೊಂಡಿದ್ದೇನೆ. ಹಾಗೆ ನಿನ್ನ ಬಗ್ಗೆ ಏನು ಗೊತ್ತಿಲ್ಲ ಎಂದು ತಿಳಿದುಕೊಂಡೆ. ಏನೋ ಕಳ್ಳರಾಟ ಆಡಿ ಆಡುತ್ತಾ ಓಡುತ್ತಾ ಕೊಂದವನಂತೆ ನೀನು. ಒಬ್ಬರನ್ನು ನೆಟ್ಟಗೆ ನೀನು ನಿಂತು ಕೊಂದದ್ದು ಚರಿತ್ರೆ ಇಲ್ಲ. ಅಂತಹ ಕಳ್ಳರಾಟ ಆಡಿದಂತಹ ನೀನು ಅಂತಹ ಕಳ್ಳರಾಟವನ್ನು ಇಲ್ಲಿ ಆಡಬಹುದು ಅಂತ ತೋರಿಸಿದ್ರೆ ಏನೋ ಮುರಪಾಶ. ನಿನ್ನದಾದಂತಹ ಕೆಲವು ವರ್ತಮಾನಗಳನ್ನು ಕೇಳಿದ್ದೇವೆ. ಯಾವುದೆಲ್ಲವನ್ನು ಅಗೋಚರವಾಗಿ ನೀನು ಶಕ್ತಿಯಿಂದ ಸಂಪಾದಿಸಿಕೊಂಡು ಮಾಡಿದ್ದೀಯಂತೆ. ಅಂತಹ ಶಕ್ತಿಗಳೆಲ್ಲವೂ ಅಲ್ಲಿಯವರೆಗೆ ಮಾತ್ರ ಸೀಮಿತ. ಅದು ಮುಂದೊತ್ತಿ ಬಂದೆ ಎಂದಾದರೆ ಈ ಭೌಮಾಸುರನ ಶಕ್ತಿ ಏನು, ಇವನ ಸಾಮರ್ಥ್ಯ ಏನು ಎನ್ನುವುದನ್ನು ನಿನಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಹಾಗಾಗಿ ನಿನ್ನ ಕಳ್ಳರಾಟವನ್ನು ಬಿಟ್ಟು ಬಿಡು. ಅಂತಹ ಆಟವು, ಸೀರೆಯನ್ನು ಕದ್ದಂತಹ ಕಳ್ಳತನವು ಅದೆಲ್ಲವೂ ಇಲ್ಲಿ ನಡೆಯಲಿಕ್ಕಿಲ್ಲ. ಇಲ್ಲಿ ನೀನು ಯುದ್ಧಕ್ಕೆ ಬಂದೆ ಎಂದಾದರೆ ನೀನು ಹೇಳಿದೆ ಇಬ್ಬರೇ ಬಂದದ್ದು ಅಂತ ಹೇಳಿಕೊಂಡು ಒಳ್ಳೆಯದಾಯ್ತು ಒಂದು ಲೆಕ್ಕದಲ್ಲಿ. ನಿನ್ನನ್ನು ಹೊಡೆದು ಅವಳನ್ನು ನನ್ನ ಒಳಗಿಸುವಾಗ ಯಾರು ಬರ್ತಾನೆ ನೋಡೋಣ ನೋಡೋಣ. ಅಯ್ಯ, ಪ್ರಪಂಚದಲ್ಲಿ ಆಚರಿತ ಕಾರ್ಯಗಳಲ್ಲಿ ಯಾವತ್ತಿದ್ದರೂ ಉದ್ದೇಶ ಪ್ರಧಾನ. ನಮಗೆ ಶಕ್ತಿಗಳೆಲ್ಲ ಸಿಗ್ತದೆ, ದೈವಾನುಗ್ರಹ ಎನ್ನುವುದು ಸಿಗ್ತದೆ. ಇದನ್ನು ನಾವು ಬಳಸುವಂತಹ ಉಪಾಧಿ ಏನು, ಇದರ ಮೇಲೆ ನಮ್ಮ ಮೌಲ್ಯ ನಿರ್ಣಯವಾಗುತ್ತದೆ. ಈ ಕಾಲಕ್ಕೆ ವರಬಲಾನ್ವಿತನಾಗಿದ್ದಿ. ಹಾಗೆಂದು ವರಬಲಾನ್ವಿತನಾದಂತಹ ನೀನು ಮಾಡಿದ್ದೇನು? ಪ್ರಪಂಚದ ಸಜ್ಜನರ ಮೇಲೆ ಮಾಡಿದ್ದು ಪ್ರಹಾರ. ಹಾಗಾದರೆ ತಾನೇ ಮೆರೆಯಬೇಕು. ನಿನ್ನಲ್ಲಿ ಕಂಡದ್ದೇನು ಅಂತ ಕೇಳಿದರೆ ಮದ. ಮದ ಅಂದ್ರೆ ಏನು? ಅದು ಪರೆ ಬಂದಂತಹ ಕಣ್ಣು. ಮದ ಅಂದ್ರೆ ಏನು? ಅದು ಸೊಕ್ಕಿದ ಆನೆ. ತಾನು ಹೋದದ್ದೇ ದಾರಿ ಎನ್ನುವ ಹಾಗೆ
ಹಾ. ನಾನಿವತ್ತು ಪ್ರಶ್ನೆ ಮಾಡ್ತೇನೆ, ಯಾಕೆ ಗೊತ್ತೋ? ನೀನು ಮಾಡಿದ ಅನ್ಯಾಯ ಕಾರ್ಯಗಳು ಹಾಗಿತ್ತು. ಹಾ. 16,000 ಮಂದಿಯನ್ನು ತಂದು ಆ ಹೆಣ್ಣು ಮಕ್ಕಳನ್ನು ಇವತ್ತು ನೀನು ಕಾರಾಗೃಹದಲ್ಲಿ ಇರಿಸಿದ್ದಿ. ಹಾ. ಹಾಗಂತ ಮುಹೂರ್ತ ನೋಡುವುದಕ್ಕೆ ಹೊರಟಿದ್ದಿ. ಹಾ. ಪುಣ್ಯಾತ್ಮ, ಒಬ್ಬೊಬ್ಬರಿಗೆ ಒಂದೊಂದು ಹುಡುಗಿಯನ್ನು ನೋಡ್ಲಿಕ್ಕೆ 4 ಮುಹೂರ್ತ ಕೇಳಬೇಕಾಗ್ತದೆ. ಹಾ. ಅದು ಆಗುವ ಹೋಗುವ ವಿಷಯ ಅಲ್ಲ. ಹಾ. ನಿನ್ನ ಹೋಕಾಲಕ್ಕೆ ನೀನು ಹೋಗಿ ಶಚಿದೇವಿಯನ್ನು ಬಯಸಿದ್ದು. ಹಾ. ಆದ್ದರಿಂದ ಹೇಳ್ತೇನೆ, ಯಾವಳು ಇಂದ್ರಾಣಿಯೋ, ಹಾ. ಯಾವಳ ಕಾರಣದಿಂದಾಗಿ ಇಂದ್ರನಾಗಿಯೇ ಉಳಿದಿದ್ದಾನು, ಹಾ. ಅಂಥವಳನ್ನು ನೀನು ಬಯಸಿದ್ದಿ ಅಂತಾದ್ರೆ ಹಾ. ಇದು ನಿನ್ನ ಹೋಕಾಲಕ್ಕೆ. ಹಾ. ಆದದ್ರಿಂದ ಹೇಳ್ತೇನೆ, ನಿನ್ನ ಪಾಪದ ಕೊಡ ತುಂಬಿದೆ ಅಂತ ಭಾವಿಸು. ಹಾ. ಬದುಕಬೇಕು ಅಂತ ಉಂಟು, ಹಾ. ಅವರನ್ನು ಬಂಧ ಮುಕ್ತಗೊಳಿಸು. ಹಾ. ಸಜ್ಜನನಾಗಿ ಬದುಕುವುದಕ್ಕೆ ಅವಕಾಶ ಕೊಡ್ತೇನೆ. ಹಾ. ಅಲ್ಲದಿದ್ರೆ ತಲೆ ತೆಗೀತೇನೆ. ಹಾಗಿದ್ದರೆ ಒಳ್ಳೆಯ ಮಾತಿನಾಗಿ ಬಗ್ಗುವವ ನೀನಲ್ಲ. ಛೇ, ನಾನಲ್ಲ ನಿನಗೆ ಹೇಳುವುದನ್ನು. ಅವರನ್ನು ಬಿಟ್ಟುಕೊಡ್ಲಿಕ್ಕಲ್ಲ ನಾನು ಸೆರೆಯಲ್ಲಿ ತಂದಿಟ್ಟದ್ದು. ಓಹೋ. ನನ್ನವರನ್ನಾಗಿ ಮಾಡಿಕೊಳ್ತೇನೆ ಎನ್ನುವುದಕ್ಕಾಗಿ ತಂದಿಟ್ಟದ್ದು. ಈಗ ಅವರ ಜೊತೆಗೆ ಹಾ. ಒಟ್ಟಿಗೆ ನಿನ್ನೊಟ್ಟಿಗೆ ಒಬ್ಬಳು ಬಂದಿದ್ದಾಳಲ್ಲ, ಹೌದು. ಅವರನ್ನು ಸೇರಿಸಿಕೊಳ್ತೇನೆ. ಶಶಿ ಸಿಕ್ಕದಿದ್ರೆ ಏನಂತೆ, ಹಾ, ಹಾ. ನಿನ್ನನ್ನು ಓಡಿಸುವಾಗ, ಹಾ. ಅವಳನ್ನು ನನ್ನವಳಾಗಿ ಮಾಡುವಾಗ ಹಾ. ಯಾರು ಬರ್ತಾರೆ ಬಾ ಮುಂದೆ ನೋಡು. ಬೆಂಕಿಯೊಂದಿಗೆ ಸರಸ ನೋಡು. ಹಾ ಹಾ ಎಳೆಗೊರಗೆ ಕಾಣುತ್ತ ಭಾಮಿಯು ಖಳನಡೆ ಜಲದಾಡಿಸಿ ಹರಿ ಇಳೆಗೊರಗೆ ಕಾಣುತ್ತ ಭಾಮಿಯು ನಳಿನ ಬನನ ಸನಿಹ ಗೈ ತರುತ್ತಲಿಲ್ಲಲೇ ಏನಾಯ್ತು ಸ್ವಾಮಿ ನಿಮಗೆ? ಹಾ ಭಾವ, ಏನು ಸ್ವಾಮಿ? ಕೈ ಸೋತೆ, ಕೂಡುವುದಿಲ್ಲ, ಏಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಛೇ, ನಾನು ಭಾವಿಸಿದ್ದೇನು, ಹಾ ನನ್ನ ಗಂಡ ಅತುಲ ವಿಕ್ರಮಿ ಹಾ ಹಿಂದೆ ಕಂಸನನ್ನು ಶಕಟನನ್ನು ಧೇನುಕನನ್ನು ಕೊಂದಂತ ಹೋರಾಟದ ವೈಖರಿಯನ್ನು ಕಂಡಾಗ, ಅದನ್ನು ಕೇಳಿದವಾಗ ನನ್ನ ಮನಸ್ಸು ತುಂಬಿ ಬರುತ್ತಾ ಇತ್ತು. ಇವ ಬರೇ ಶಕ್ತಿಧರ ಅಂತ ನಾನು ಭಾವಿಸಿದ್ದು, ಇವ ವಿದ್ಯಾಧರ ಅಂತ ಈಗ ಅರ್ಥ ಆಗ್ತದೆ. ಇವನಿಗೆ ಗೊತ್ತಿಲ್ಲದೆ ಇದ್ದ ವಿದ್ಯೆಗಳೇ ಇಲ್ಲವೋ ಅಂತ. ಇವ ನರಕ, ಹಾ ನರಕಕ್ಕೆ ಹೋಗಬೇಕಾದವ ಸ್ವರ್ಗಕ್ಕೆ ಹೋಗಿ ಏನೆಲ್ಲ ಮಾಡಿ, ಹಾ ಈಗ ನಿಮ್ಮನ್ನು ನೀವು ಅವನ ಜೊತೆ ಕೈ ಸೋತಿದ್ದೀರಿ ಅಂತ ಆದ್ರೆ ನರಕ ಸದೃಶವಾದ ಬದುಕಿಗೆ ನಾನೇ ಬೀಳುವ ಹಾಗಾಯ್ತಲ್ಲ. ನಾನು ಇದನ್ನು ನೋಡುವುದಕ್ಕೆ ಬೇಕಾಗಿ ನಿಮ್ಮ ಬೆನ್ನ ಹಿಂದೆ ಬಂದದ್ದು. ಏನು ಮಾಡೋಣ, ನೀನು ಬಂದದ್ರಿಂದ ಹೀಗಾದದ್ದೋ ಏನೋ ಸ್ವಾಮಿ, ಗೊತ್ತಾಗುವುದಿಲ್ಲ. ಕಂಸಾಂತಕ ಎನ್ನುವಂತಹ ಬಿರುದನ್ನು ತಾವು ಪಡೆದವರು. ಹಾ. ಈಗ 6,000 ಮುರಣ ಪಾಶವನ್ನು ತರಿದು ಮುರಾಂತಕ ಆ ಹೆಸರಿಗೊಂದು ಹೊಸ ಸೇರ್ಪಡೆ ನಿಮ್ಮದು. ಹೌದು, ನಾನು ನರಕ ದೈತ್ಯನನ್ನು ಕೊಂದು ಇನ್ನು ಹೊಸದೊಂದು ಹೆಸರು ನಿಮಗೆ ಬರುತ್ತದೆ ಅಂತ ನಾನು ಭಾವಿಸಿದ್ದು. ಹಾ ನೀವು ಕೈ ಸಾಗದೆ ಕುಳಿತುಕೊಂಡಿದ್ದೀರಲ್ಲ, ಹೌದು. ಏನು ಆದದ್ದೇನು ನಿಮಗೆ?
ಏನು ಅಂತ ಹೇಳೋಣ, ನಿಶ್ಚೈತನ್ಯ ಕೂಡುವುದಿಲ್ಲ, ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆಗದಾಗದು ಎನ್ನ ಕೈಯಲ್ಲಿ ಸಾಗದ ಕಲೆ ಒದೆದು ಸಾಗದ ಕಲೆ ಒದೆಯು ದ್ವಾರಕ್ಕೆ ಈಗ ಹೋಗಲು ಪ್ರಾಣ ಉಳಿಯುವುದು ನವೀನ ದ್ವಾರಕ್ಕೆ ಹೋಗಲು ಪ್ರಾಣ ಉಳಿಯುವುದು ನಾಗವೇ ಆಗದಾಗಲು ಎನ್ನ ಕೈಯಲ್ಲಿ ವಲ್ಲಭಿ ಭಾಮ, ಸ್ವಾಮಿ ಕೆಲವೊಮ್ಮೆ ಕೆಲವು ಗಂಡಸರಿಗೆ ತಮ್ಮ ಜೊತೆಯಲ್ಲಿ ಹೆಂಡತಿಯನ್ನು ಕರಕೊಂಡು ಹೋದ್ರೆ ತಾಮ ಯಾವ ಕ್ಷೇತ್ರದಲ್ಲಿ ಪ್ರದರ್ಶನ ಮಾಡ್ತಾರೋ, ಹಾ. ಒಬ್ಬ ಕ್ರೀಡಾಪಟು ಅಂತ ಆದ್ರೆ ಎದುರಿಗೆ ಹೆಂಡತಿ ಇದ್ರೆ ಹಾ. ಇವನ ಕ್ರೀಡೆಗೆ ಒಂದು ಪ್ರೋತ್ಸಾಹ ಬರುವುದು. ಹೌದು. ಏನು ಮಾಡೋಣ, ನನ್ನ ಹೆಂಡತಿ ನೀನು ಒಟ್ಟಿಗೆ ಇದ್ದಿ, ಹಾ. ನಿನ್ನಿಂದಾಗಿ ನನಗೆ ಪ್ರೋತ್ಸಾಹ ಬಂದು ನಾನಿವತ್ತು ಜಯಿಸಬೇಕಿತ್ತು. ನಾನು ಸ್ವಲ್ಪ ಗಾಳಿ ಹಾಕುತ್ತೇನೆ ನಿಮಗೆ. ಏನು ಮಾಡೋಣ, ನೀನು ಎಷ್ಟು ಗಾಳಿ ಹಾಕಿದ್ರು ಇನ್ನು ಹೇಳುವ ಹಾಗಿಲ್ಲ. ಅಲ್ಲ, ಅವನಿಗೆ ನೀರು ಕುಡಿಸುತ್ತೀರಿ ಅಂತ ನಾನು ಭಾವಿಸುತ್ತೆ. ಈಗ ನೀರು ಬೇಕಾ ನಿಮಗೆ ಕುಡಿಯುವುದಕ್ಕೆ? ಅಲ್ಲ, ನೀನು ನೀರು ಕುಡಿಸಿದ್ರು ಹಾ. ನಾನು ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಏನಾಗಿದೆ ನಿಮಗೆ? ಏನು ಅಂತ ಹೇಳಿ, ದೇಹದಲ್ಲಿ ನಿಶ್ಚೈತನ್ಯ, ಅವನ ಆಘಾತದಿಂದಾಗಿ ಹೊತ್ತು ಮೂರ್ಛೆ ಬಿದ್ದಿದ್ದೇನೆ. ಹಾ. ಇಲ್ಲಿಯವರೆಗೆ ಆಗದೇ ಇದ್ದ ಸೋಲು ಹಾ. ಈ ಕಾಲಕ್ಕೆ ಅದು ನಿನ್ನ ಎದುರಿನಲ್ಲಿ ನೀನು ಜೊತೆಯಲ್ಲಿರುತ್ತಾ ಇಲ್ಲಿಯವರೆಗೆ ಆಗದೇ ಇದ್ದಂತಹ ಸೋಲು ನನ್ನ ಆವರಿಸಿದೆ ಅಂತ ಆದ್ರೆ ಏನು ಹೇಳಿ ಅಂತ ಗೊತ್ತಾಗುವುದಿಲ್ಲ, ಹೇಳಲಿಕ್ಕೆ ಆಗುವುದಿಲ್ವೇ? ಅಲ್ಲ, ನೀವು ದೇವೇಂದ್ರನಿಗೆ ಧೈರ್ಯದ ಮಾತುಗಳನ್ನು ಹೇಳಿದ್ದೀರಿ. ಹಾ, ನರಕ ದೈತ್ಯನನ್ನು ಕೊಂದು ಕೊಡುತ್ತೇನೆ. ಹೌದು. ಈಗ ಆದಿತ್ಯ ಕರ್ಣಕುಂಡಲಗಳನ್ನೆಲ್ಲವನ್ನು ಅಪಹರಿಸಿದ್ದಾನೆ. ಹಾ. ನಿಮ್ಮ ಅಮ್ಮನಿಗೆ ಅದನ್ನು ಒಪ್ಪಿಸಬೇಕು ಅಂತ ಗೊತ್ತಿಲ್ವ ನಿಮಗೆ? ಅದಕ್ಕಿಂತಲೂ ಹೆಚ್ಚಾಗಿ ನೀವು ಕ್ಷತ್ರಿಯ ಧೈರ್ಯದಿಂದ ಹೊರಟಿದ್ದೀರಿ. ಗರುಡ ಹೋಗುವ ಬಾ, ಎಂತದ್ದು ಅವ ಯಾರು ಅಂತ ಹೇಳಿದಿರಿ. ಈಗ ಆಗುದಿಲ್ಲ, ಮನೆಗೆ ಹೋಗುವ. ಎಂತದ್ದು ಮನೆಗೆ ಹೋಗುದು? ದೇವೇಂದ್ರನಿಗಾದ್ರೂ ಉತ್ತರ ಕೊಡಬಹುದು, ನಿನ್ನ ಅಪ್ಪನಿಗೆ ಉತ್ತರ ಕೊಡುವುದು ಹೇಗೆ? ಒಬ್ಬ ಕ್ಷತ್ರಿಯಾಣಿಯಾಗಿ ನಿನ್ನನ್ನು ಗುರುತಿಸಿ ನನಗೆ ಮದುವೆ ಮಾಡಿ ಕೊಟ್ಟಿದ್ದಾನೆ. ಇಂಥವಳಿಗೆ ನೀನು ಗಂಡನಾಗುವುದಕ್ಕೆ ಯೋಗ್ಯ ಅಲ್ಲ ಅಂತ ನನ್ನ ಮಾವ ಹೇಳಿದ್ರೆ ಅದನ್ನೇ ಹೇಗಪ್ಪ ಸಹಿಸುವುದು ನಾನು? ಅಲ್ಲ, ಈಗ ನಿಮ್ಮನ್ನು ಈ ಸ್ಥಿತಿಯಲ್ಲಿ ಹಾ, ಕೆಲವರೆಲ್ಲ ನಿಮ್ಮನ್ನು ಎಷ್ಟು ಹೊಗಳಿದ್ದಾರೆ. ನಾನು ಕೇಳುವಾಗ ನನಗೆ ಸಂತೋಷ ಆಗುತ್ತದೆ. ನನ್ನ ಗಂಡ ಅತುಲ ವಿಕ್ರಮಿ ಅಂತ. ನೀವು ಅವನ ಜೊತೆ ಹೋರಾಟ ಮಾಡುವುದಕ್ಕಾಗುವುದಿಲ್ಲ. ಮನೆಗೆ ಹೋಗುವ, ಗರುಡ ಹೋಗುವ ಅಂತ ಗರುಡನನ್ನು ಕರೆ ಇಲ್ಲಿಗೆ ಬರುವುದಕ್ಕೂ ಗರುಡ ಬೇಕು. ಹೌದು. ಈಗ ಹೋಗುವುದಕ್ಕೆ ಗರುಡನನ್ನು ಬೇಗ ಕರೆಯುವುದಾ? ಹೌದು. ಈಗೇನು ಇದಾಗುದಿಲ್ವಾ? ಈಗ ಗರುಡ ಇರುವುದೇ ಅದಕ್ಕೆ, ಇಂತಹ ಅಪಾಯದಲ್ಲಿರುವವರನ್ನೆಲ್ಲ ಸಾಗಿಸಲಿಕ್ಕೆ. ಈಗ ದೇವೇಂದ್ರನಿಗೆ ಕೊಟ್ಟ ಮಾತು, ದೇವೇಂದ್ರನಿಗೆ ಕೊಟ್ಟ ಮಾತು ದೇವೇಂದ್ರನಿಗೆ ಗೊತ್ತು. ಆ ವರುಣನ ಮನುಷ್ಯ ಇಲ್ಲ, ಯಾವುದಕ್ಕೂ ಏನು ಉತ್ತರ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ನಾನೀಗ. ಆಗುವುದೇ ಇಲ್ಲ, ಆಗುವುದೇ ಇಲ್ಲ. ಇದನ್ನು ತಿರುಗಿಸಿ ಕೊಡಬೇಕು ಅಂತ ಪ್ರಶ್ನೆ ಇಲ್ಲ. ಆಗುವುದಿಲ್ಲ ಅಂತ ಆದ್ಮೇಲೆ ಹೇಗೆ ಇಂದಿರಾ ನುಡಿದಳು, ಇಂದಿರಾದವ ಕರಗಿ ನುಡಿದಳು, ಪಾಲಿದುದು ಎಂದ ನುಡಿ ಕೇಳುತ್ತ ಭಾಮೆ ನಾನು ಬಂದದ್ದು ಒಳ್ಳೆಯದೇ ಆಯ್ತು. ಹಾ, ಯಾಕೆ ಈಗ ನಿಮಗೆ ಆಗದೇ ಇದ್ರೆ, ನಾನು ಇಲ್ಲದೆ ಇರುತ್ತಿದ್ರೆ ನೀವು ನೇರ ಗರುಡನನ್ನು ಏರಿಕೊಂಡು ಇಲ್ಲಿಗೆ ಬರ್ತಾ ಇದ್ರಿ. ಹೌದು. ಮತ್ತೆ ಮನೆಯಲ್ಲಿ ಅಂತಃಪುರದಲ್ಲಿ ಒಬ್ಬಳೆ ಕುಳಿತು ದೇವೇಂದ್ರನಿಗೆ ಮಾತು ಕೊಟ್ಟಿದ್ದೇನೆ, ಏನು ಮಾಡೋಣ, ಗರುಡನನ್ನು ಹೇಗೆ ನರಕನನ್ನು ಕೊಲ್ಲುವುದು, ಏನಾದ್ರೂ ಪರ್ಯಾಯ ದಾರಿ ಉಂಟೋ ಅಂತ ಆಲೋಚಿಸ್ತಾ ಇರ್ತಿದ್ನೋ ಏನು. ನೋಡಿ, ಆ ಚಕ್ರ ಇಲ್ಲಿ ಕೊಡಿ. ಆ ಕೈ ಬಿಲ್ಲು ಬಾಣ ಇದೆಯಲ್ಲ, ಅದನ್ನು ಕೊಡಿ. ನಿಮ್ಮಿಂದ ಆಗೋದಿಲ್ವಲ್ಲ? ನನ್ನಿಂದ ಈಗ ಏನೂ ಕೊಡುವುದಿಲ್ಲ.
ನೀನು ಯುದ್ಧ ಮಾಡು, ಹಾ. ಯುದ್ಧ ಮಾಡುವುದಕ್ಕೆ ನನಗೊಂದು ಆಶೀರ್ವಾದ ಮಾಡಬೇಕು. ಹಾ. ಅಷ್ಟು ಮಾಡಿದರೆ ಹಾ. ನಾನು ಕಲಿತಿದ್ದೇನೆ ಯುದ್ಧ ವಿದ್ಯೆ ಎಂದ್ರೆ ಎಂತದ್ದು ಅಂತ. ಹೌದಾ? ನಿಮಗಿಂತಲೂ ಹೆಚ್ಚಿನದಾದಂತಹ ಹೋರಾಟವನ್ನು ನಾನು ಮಾಡುತ್ತೇನೆ. ಕೊಡಿ, ನನಗೊಂದು ಅಪ್ಪಣೆ ಕೊಡಿ. ಹಬ್ಬ, ಹಾ? ನಾನು ಹೊರಟು ಬಂದ ಕಾಲಕ್ಕೆ ದಶರಥನ ಹೆಂಡತಿಯಾದಂತಹ ಕೈಕೇಯಿಯ ನೆನಪು ಮಾಡಿದ್ದು ಸಾರ್ಥಕ ಆಯಿತು. ಹಾ. ಅಂತಹ ಒಂದು ದಿಟವಾದ ಕ್ಷತ್ರಿಯತ್ವ ನಿನ್ನಲ್ಲಿ ಉಂಟು ಅಂತ ಆದ್ರೆ ಹಾ. ನಾನು ಜೊತೆ ಸೇರ್ತೇನೆ, ಹಾ. ನೀನು ಒಟ್ಟಿಗೆ ನಿಲ್ಲು, ಹಾ. ಮುಂದೆ ನಿಂತು ನೀನು ಯುದ್ಧ ಮಾಡು, ಹಾ. ನಿನಗೆ ಬಲವಾಗಿ ನಾನು ನಿಲ್ತೇನೆ. ಆದೀತು. ಒಟ್ಟಿಗೆ ಸೇರಿ ಹಾ. ಅವನ ಜೊತೆಯಲ್ಲಿ ಹಾ. ಹೋರಾಟ ಸಿದ್ಧರಾಗುವ. ಸುಂದರಿ ಸಾರವಿದ್ದೇಗಿ ಸುಂದರಿ ಸಾರವಿದ್ದೇಗಿ ಸಮರವೀನೆಗೆ ನೀ ಬಂದ ಮಾಯ ಪುಲಕಿಗೆ ನೀ ಬಂದ ಮಾಯ ಪುಲಕಿಗೆ ಚಂದದಿ ಎಲ್ಲನೂ ವಧಿಸಿ ಸುಖ ಹೊಂದುವ ಒಳ್ಳೆದು ಕಾಹಿಸಿ ಸುಖ ಹೊಂದುವ ಒಳ್ಳೆದು ನೀನು ಕಾಹಿಸಿ ಸುಂದರಿ ಸಮರವೇ ಈಗ ಅವ ಸೋತ ಬಂದ್ರೆ ನೀನು ಬಂದದ್ದ ಯುದ್ಧಕ್ಕೆ ಹೌದು. ಆಗಿತದ ನಿನ್ನ ಕೈಯಲ್ಲಿ? ಏನು? ಅವ ಬಹಳ ದೊಡ್ಡದು ಮಾತನಾಡಿದ, ಹ್ಮ್. ಹಾಗೆ ಹೀಗೆ ಹೇಳಿಕೊಂಡು ಹ್ಮ್. ಏನೋ ದೈವ ಬಲ ಬೇಕು ಆ ಬಲ ಬೇಕು ಅಂತ ಹೇಳಿಕೊಂಡು ಹ್ಮ್. ಅವನ ದೈವ ಬಲ ಹೋಯಿತು. ಹ್ಮ್. ನಿನಗೆ ಬೇಕಾಗಿದ್ದು ನಿನಗೆ ದೈವ ಬಲ ಕಡಿಮೆ ಆಗಿದೆ ಈಗ. 16,000 ಮಂದಿಯನ್ನು ತಂದಿಟ್ಟಿದ್ದೇನೆ ಕನ್ಯೆಯರು. ಹ್ಮ್. ಆಗಲೇ ಹೇಳಿದೆ, ಹ್ಮ್. ಶಚಿಯನ್ನು ಹುಡುಕಿ ಹೊರಟವ, ಹ್ಮ್. ಅವಳು ಸಿಗ್ಲಿಲ್ಲ. ಈಗ ನೀನು ಬಂದಿದ್ದೀಯಲ್ಲ ಸುಂದರಿ, ಹ್ಮ್. ನಿನ್ನನ್ನು ಸೇರಿಸಿಕೊಳ್ತೇನೆ. ಯುದ್ಧ ಬೇಡ, ಹೆಚ್ಚು ಮಾತು ಬೇಡ, ನಮಗೆ ಸಮಯ ಇಲ್ಲ. ಬಂದ್ರೆ ಒಳ್ಳೆಯದು, ಬಾರದಿದ್ರೆ ಹೇಗೆ ಭರಿಸಬೇಡ. ಮುಚ್ಚಬಾಯಿ. ಭೂಮಂಡಲದಲ್ಲಿದ್ದಂತಹ ಹೆಣ್ಣು ಮಕ್ಕಳನ್ನೆಲ್ಲ ತಂದು ಹ, ಎಣಿಕೆಗೆ 16,000 ತಂದಿರಿಸಿದ್ಯಲ್ಲ. ಹ, ನನ್ನ ಸಾಮರ್ಥ್ಯದ ಪ್ರತೀಕ. ಮದುವೆ ಆಗುವುದಕ್ಕೆ ಬೇಕಾಗಿ ದಿನ ಕಾಯ್ತಾ ಇದೆಯಲ್ಲ. ಹ. ನಿನ್ನ ಈ ಜನ್ಮದಲ್ಲಿ ಒಬ್ಬರನ್ನು ಮದುವೆ ಆಗುವುದಕ್ಕೂ ನಿನಗೆ ಯೋಗ ಇಲ್ಲ. ಹ. ಹೆಣ್ಣು ಹೊಳಿದರೆ ನಾರಿ, ಹ, ಮುನಿದರೆ ಮಾರಿ. ಆ ಹ. ಈ ಹೆಣ್ಣು ನಿನಗೆ ಮಾರಿ ಆಗುತ್ತಲ್ಲ ನೋಡು. ನೋಡೋಣ ಮಾರಿ ಯಾರು ಅಂತ. ಬಾ, ಬಾ. ಕದೆಯೊಳೆ ಜಡದರನಿ ಗುರುಳೋದು ಕುಮಾರ ಗಣದ ಮನದಿಯೋ ಆಶ್ಚರ್ಯವನ್ನು ಕಾಣುತ್ತಾ
ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಇದುವರೆಗೆ ಒಬ್ಬೊಬ್ಬರಾಗಿ ಬಂದು ಸೆಣಸಿದರು ನನ್ನೊಡನೆ ಸೆಣಟಾಸ ಸಾಗಲಿಲ್ಲ ಅವರದ್ದು. ಅವರನ್ನು ನಗಣ್ಯವನ್ನಾಗಿ ಮಾಡಿದೆ ನಾನು. ಈಗ ಇಬ್ಬರು ಜೊತೆ ಸೇರಿ ಒಂದೇ ರಥದಲ್ಲಿ ನಿಂತು ಹೋರಾಡುತ್ತಾ ಇದ್ದಾರೆ. ಯಾಕೋ ನನ್ನ ಕಣ್ಣಿಗೆ ವಿಸ್ಮಯ ಒಂದು ಕಾಣಿಸುತ್ತಾ ಇದೆ. ಯಾರನ್ನು ನಾನು ಕಾಣಬೇಕು ಎಂದು ಆದಿಕಾಲದಿಂದಲೂ ಕನವರಿಸುತ್ತಾ ಇದ್ದೇನೋ ಅಂತಹ ಮಾತಾಪಿತರರೇ ಇದಿರಾಗಿ ನಿಂತಿದ್ದಾರೆ ಎನ್ನುವುದು ನನ್ನ ಮನಸ್ಸಿಗೆ ಗೋಚರವಾಗುತ್ತಾ ಇದೆ. ಮನಸ್ಸಿನಲ್ಲಿ ಮೂಡಿದಂತಹ ಸಂಶಯಗಳನ್ನು ಪರಿಹರಿಸಬೇಕಿದ್ದರೆ ತಡ ಮಾಡುವುದಿಲ್ಲ. ಅವನ ಬಳಿಯೇ ಶರಣಾಗಿದ್ದೇನಂತೆ. ವಾಸುದೇವ, ಅಚ್ಯುತ, ಅನಂತ, ಕೇಶವ, ಯಾರು ನೀವು ಅರ್ಥ ಆಗಲಿಲ್ಲ. ನನ್ನ ಮನದ ಕ್ಲೇಶಕನೇನು ತಿಳಿಯಲಿಲ್ಲ. ಉತ್ತರಿಸಬೇಕು ತಂದೆ, ಉತ್ತರಿಸಬೇಕು, ಉತ್ತರಿಸಬೇಕು. ಮೆಚ್ಚಿದೆನು ನಿನ್ನ ಮನ ಭಕ್ತಿ ಭಾವನ ಮೆಚ್ಚಿದೆನು ನಿನ್ನ ಘನ ಭಕ್ತಿ ಭಾವನ ಹೆಚ್ಚು ಮಾತುಗಳಿಂದಲೇ ಮಗು ಭೌಮಾಸುರನ್, ದೇವಾ, ಯಾವ ನಿನ್ನ ಪ್ರಪತ್ತಿ ಭಾವದಿಂದ ನಮ್ಮನ್ನು ಸ್ತುತಿಸುವಂತಹ ಭಾವವುಂಟು, ಅದಕ್ಕೆ ಈ ಹೊತ್ತು ಒಲಿದು ನಾವು ಕೂಡ ನಿನ್ನ ಬಗ್ಗೆ ಕಾರುಣ್ಯ ದೃಷ್ಟಿಯನ್ನು ಬೀರುವವರಾಗಿದ್ದೇವೆ. ನಿನ್ನ ಮನಸ್ಸಿನಲ್ಲಿ ಮೂಡಿದ ಭಾವ ನಾನಾರು ಎನ್ನುವುದಲ್ಲವೇ? ಈ ಪ್ರಪಂಚದಲ್ಲಿ ಗೊತ್ತಿಲ್ಲದೆ ಇರುವಂತಹ ಉತ್ತರ ಪ್ರಶ್ನೆ ಅಂದ್ರೆ ಅದು ಒಂದೇ. ಈ ನಾನು ಯಾರು ಅಂತ ಹೇಳುವ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿತೋ ಅಂಥವರಿಗೆ ಮತ್ತೆ ಪ್ರಪಂಚದಲ್ಲಿ ಪ್ರಶ್ನೆಯೇ ಇಲ್ಲ, ಎಲ್ಲ ಉತ್ತರವೇ. ಇದೇ ಗೊಂದಲ, ನಾನು ಯಾರು ಎನ್ನುವುದೇ ಪ್ರಪಂಚದಲ್ಲಿ ಗೊಂದಲ. ನಿನ್ನ ಪ್ರಶ್ನೆಗೆ ಉತ್ತರ ಇಷ್ಟೇ. ಒಂದು ಕಾಲಕ್ಕೆ ಹಿರಣ್ಯಾಕ್ಷನನ್ನು ಸಂಹರಿಸುವಂತಹ ಕಾಲಕ್ಕೆ ನಾನು ವರಾಹ ರೂಪಿಯಾಗಿಯೇ ಪ್ರಪಂಚದಲ್ಲಿ ಕಾಣಬೇಕಾದಂತಹ ಅವಶ್ಯಕತೆ ಬಂತು. ಆ ಹೊತ್ತಿನಲ್ಲಿ ನನ್ನ ವರಾಹ ರೂಪವನ್ನು ಕಂಡು ಭೂಮಿದೇವಿ ನನ್ನ ಹೆಂಡತಿ ಈ ಸ್ವರೂಪದಿಂದಲೇ ನನಗೊಂದು ಸಂತಾನವನ್ನು ಕೊಡಬೇಕು, ನಿಮ್ಮ ಜೊತೆಯಲ್ಲಿ ನಾನು ಸಂಗಮಿಸಬೇಕು ಅಂತ ಕೇಳಿಕೊಂಡಂತಹ ಕಾಲಕ್ಕೆ ಅವಳ ಅಭೀಷ್ಟವನ್ನು ಈಡೇರಿಸಿದಾಗ ಸದ್ಯೋಜಾತ ಪುತ್ರನಾಗಿ ನೀನು ಹುಟ್ಟಿಕೊಂಡವ. ಹಾಗಾಗಿ ವರಾಹ ಸ್ವಾಮಿಯ ಭೂಮಿಯ ಸಂಬಂಧದಿಂದಾಗಿ ಹುಟ್ಟಿದವನಾದದ್ದರಿಂದಲೇ, ಭೂಮಿಯ ಮಗನಾದದ್ದರಿಂದಲೇ ನೀನು ಭೌಮಾಸುರ, ನರ ಕಪಾಲದಲ್ಲಿ ಬೆಳೆದವನಾದದ್ದರಿಂದಲೇ ನೀನು ನರಕಾಸುರ. ಈ ಕಾಲಕ್ಕೆ ನಮ್ಮಿಬ್ಬರ ಮಗನಾಗಿದ್ದಿ ನೀನು. ಬ್ರಹ್ಮದೇವ ಕೊಟ್ಟ ವರವೂ ಅದೇ ತಾನೆ. ಈ ಕಾಲಕ್ಕೆ ಮರಣಕಾಲ ಅಂತ ನೀನು ಸನ್ನಿಹಿತವಾಗಿದೆ ಅಂತ, ಮರಣಕಾಲಕ್ಕಾದರೂ ತಂದೆ ತಾಯಿಗಳನ್ನು ಕಾಣುತ್ತೇನೆ ಎನ್ನುವಂತಹ ಅಪೇಕ್ಷೆಯಲ್ಲಿ ಅಂತಹದೊಂದು ವರವನ್ನು ಬಯಸಿದ್ದು ನಾನು. ಹಾಗಾಗಿ ನಿನ್ನಲ್ಲಿ ಈಗ ಕೇಳುತ್ತೇನೆ, ಅವ ಕೊಟ್ಟ ವರ ಹಾಗಾಯಿತು, ಕಂಡ ಅನುಭವ ಆದ ಮೇಲೆ ಈಗ ಇನ್ನೇನು ವರ ಬೇಕು ನಿನಗೆ? ದೇವಾದಿ ದೇವ ಚರಣ ಏನು? ಜಗತ್ತಿನಲ್ಲಿ ಯಾವ ಮಗನು ಬಯಸದಂತಹ ವರವೊಂದನ್ನು ನಾನು ಪಡೆದೆ. ಅದು ಯಾಕೆ ಪಡೆದೆ? ಮರಣ ಕಾಲಕ್ಕಾದರೂ ನನ್ನ ತಂದೆ ತಾಯಿಯರನ್ನು ಕಾಣಬೇಕು ಎನ್ನುವಂತಹ ಒಂದು ಏಕೈಕ ತವಕದಿಂದ. ಆದರೆ ಆ ತವಕ ಈ ರೀತಿಯಾಗಿ ನನ್ನನ್ನು ತಣಿಸುತ್ತದೆ ಎಂದು ನಾನು ತಿಳಿದಿರಲಿಲ್ಲ. ದೇವ, ನನ್ನ ಅಪೇಕ್ಷೆ ಏನು ಎಂದು ಕೇಳಿದೆ ಅಲ್ಲವೇ? ಏನು? ಜಗತ್ತಿನ ಮಾತಾ ಪಿತೃಗಳಾದಂತಹ ನೀವೇ ನನ್ನ ತಂದೆ ತಾಯಿಗಳಾಗಿಯೂ
ನಾನು ಯಾಕೆ ಹೀಗಾದೆ, ಯಾಕೆ ನರಕಾಸುರನಾಗಿ ಈ ರೀತಿಯ ದುರ್ವರ್ತನೆಗೆ ಮುಂದಾದೆ, ಒಂದು ತಿಳಿಯದಾಗುತ್ತಾ ಇಲ್ಲ. ನಿನ್ನ ದಿವ್ಯ ಮಂಗಲ ಮೂರ್ತಿಯ ದರ್ಶನವಾದ ನಂತರ ಇನ್ನೇನು ಬೇಕು ಆಗಿಯೂ ಇಲ್ಲ. ಕೇವಲ ಮೋಕ್ಷ ಒಂದೇ ಸಾಕು. ಆದರೆ ಆ ಮೋಕ್ಷ ಪಡೆಯುವ ಮೊದಲು ಈ ನನ್ನ ಜಿಜ್ಞಾಸೆ ದೇವ, ಯಾಕೆ ನಾನು ಹೀಗೆ, ಯಾಕೆ ಹೀಗಾಯಿತು ನನ್ನದಾದಂತಹ ಅವಸ್ಥೆ ಎನ್ನುವುದನ್ನು ತಿಳಿಯುವ ಜೊತೆಗೆ ಇನ್ನು ನನಗೆ ಬದುಕಬೇಕು ಎನ್ನುವಂತಹ ಆಸೆಯೂ ಇಲ್ಲ. ಆದರೆ ಒಂದೇ ಒಂದು ಆಸೆ ತಂದೆ. ಯಾವುದು? ನರಕಾಸುರನಾಗಿ ಬೆಳೆದೆ, ಬಹುಮಾಸುರನಾಗಿ ಸಾಮರ್ಥ್ಯವನ್ನು ಪಡೆದೆ, ನನ್ನದಾದಂತಹ ವ್ಯಕ್ತಿತ್ವವನ್ನು ದಿಗಂತದಲ್ಲಿ ಏರಿಸಿದೆ. ಸಾಯುವ ಕಾಲಕ್ಕೆ ನಾನು ಹೀಗೆ ಒಬ್ಬ ಜಂತುವಾಗಿ ಸಾಯಬಾರದು. ನನ್ನ ಹೆಸರು ಭೂಮಂಡಲದಲ್ಲಿ ಚಿರಸ್ಥಾಯಿಯಾಗಿ ಸೂರ್ಯ ಚಂದ್ರರಿರುವವರೆಗೂ ಇರಬೇಕು. ಅಂತಹ ಮರಣವೊಂದನ್ನು ದಯಪಾಲಿಸು ತಂದೆ, ದಯಪಾಲಿಸು. ಮಗು ಭೌಮಾಸುರ, ದಿನ ಯಾವುದು ಗೊತ್ತೇ? ಆಶ್ವಯುಜ ಬಹುಳ ಈ ಕಾಲಕ್ಕೆ ಶುಕ್ಲ ಪಕ್ಷ. ಇಂತಹ ಆಶ್ವಯುಜ ಮಾಸದಲ್ಲಿ ಯಾವ ಒಂದು ತ್ರಯೋದಶಿ ತಿಥಿಯ ರಾತ್ರಿಯ ಹೊತ್ತಿನಲ್ಲಿ ನಾವಿದ್ದೇವೆ. ಈ ತ್ರಯೋದಶಿ ತಿಥಿಯಂದು ಈ ಕಾಲಕ್ಕೆ ನೀನು ನಮ್ಮಿಂದಾಗಿ ಮೋಕ್ಷವನ್ನು ಪಡೆಯುವಂತಹ ಸ್ಥಿತಿ ಉಂಟು. ಇನ್ನು ಮುಂದಕ್ಕೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಿನ್ನ ಹೆಸರು ಶಾಶ್ವತವಾಗಿ ಉಳಿಯುವ ಹಾಗೆ ಲೋಕಾನುಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಚತುರ್ದಶಿ ಎಂದು ಬೆಳಿಗ್ಗೆ ಎದ್ದು ಯಾವಾತನಾದವರು ತೈಲಾಭ್ಯಂಗವನ್ನು ಮಾಡಿ ಆ ಮೂಲಕವಾಗಿ ಶುಚಿರ್ಭೂತರಾಗಿ ಸ್ನಾನಾದಿಗಳನ್ನು ಮಾಡಿ ಈ ಒಂದು ಪ್ರಕರಣವನ್ನು ನಾವು ಯುದ್ಧ ಮಾಡಿದ್ದನ್ನು ನೆನೆಸ್ತಾರೋ ಅಂಥವರಿಗೆ ಎಲ್ಲಾ ರೀತಿಯ ಸಕಲ ವಿಧವಾದಂತಹ ಸೌಭಾಗ್ಯಗಳನ್ನು ನಾವು ಕರುಣಿಸುವವರಿದ್ದೇವೆ. ಯಾವರಾದರೂ ಈ ಕರ್ತವ್ಯವನ್ನು ಮಾಡದೆ ಉಳಿದರು ಅಂತ ಆದರೆ ಅಂಥವರಿಗೆ ದೋಷ ಪ್ರಾಪ್ತಿಯೂ ಬರುತ್ತದೆ. ಈ ಮೂಲಕವಾಗಿ ಪ್ರಪಂಚದಲ್ಲಿ ನಿನ್ನ ಹೆಸರು ಸ್ಥಾಯಿಯಾಗುವ ಹಾಗೆ ನರಕ ಚತುರ್ದಶಿ ಎನ್ನುವ ಹಾಗೆ ಈ ದಿನವು ಮುಂದೆ ಪ್ರಪಂಚದಲ್ಲಿ ಸ್ಥಾಯಿ ಆಗುತ್ತದೆ. ಪ್ರತಿಯೊಬ್ಬರ ಬೆಳಕಿನಲ್ಲಿಯೂ ಬೆಳಕನ್ನು ಕೊಡುವಂತಹ ದೀಪವೆನ್ನುವುದು ಎಲ್ಲರಿಗೂ ಜ್ಞಾನದ ಪ್ರತೀಕ. ಆ ಸ್ವರೂಪದಿಂದಲೇ ನಿನ್ನದ್ದಾದಂತಹ ಈ ಒಂದು ವಧಾ ಪ್ರಕರಣವು ಪ್ರಪಂಚದಲ್ಲಿ ಆಚರಿಸಲ್ಪಡುವ ಹಾಗೆ ಆಗಲಿ. ಭೌಮಾಸುರನೇ, ಹುಟ್ಟು 1000 ಸ್ಥಿತಿಯನ್ನು ತಲುಪುವ 1000ರಲ್ಲಿ ಒಬ್ಬನಾಗುವಂತಹ ಮಹಾಭಾಗ್ಯವೆನ್ನುವುದು ಯಾವನಿಗೂ ಪ್ರಪಂಚದಲ್ಲಿ ಅಷ್ಟು ಸುಲಭದಲ್ಲಿ ಸಿದ್ಧಿಯಾಗುವುದಿಲ್ಲ. ಈ ಸಾಂತದ ಮುಂದೆ ಒಂದು ಅನಂತ ಎನ್ನುವುದಿದೆ, ಈ ಸಾಪೇಕ್ಷದ ಹಿಂದೆ ಕೇವಲವೆನ್ನುವುದೊಂದಿದೆ. ಈ ಮೃತ್ಯು ಮತ್ತೆ ಪರಿವರ್ತನೆಗಳ ಜಗತ್ತಿನ ಹಿಂದೆ ಅಮರವೂ ಅಪರಿವರ್ತನವೂ ಆದಂತಹ ಒಂದು ವಸ್ತುವಿದೆ. ಅದು ಯಾವತ್ತೂ ಹೇಳುತ್ತದೆ, ನಾನು ಯಾವತ್ತೂ ಉಳಿದವನೇ. ಆ ಒಂದು ಎನ್ನುವುದು ಯಾವತ್ತೂ ಇದ್ದ ಒಂದಕ್ಕೆ ಸೃಷ್ಟಿಯ ಬಯಕೆ ಮೂಡಿತು. ಆವಾಗ ಒಂದು ಎನ್ನುವುದು ಎರಡಾಯಿತು. ಇದೇ ಸೃಷ್ಟಿಯ ಬಿತ್ತರ. ಅದೇ ಮತ್ತೆ ಒಂದಾಗುವುದೇ ಸೃಷ್ಟಿಯ ವಿಶೇಷವಾದಂತಹ ಒಂದು ಲಯ ಕಾರ್ಯ. ಈ ಕಾಲಕ್ಕೆ ಅವತಾರ ಸ್ವರೂಪಿಯಾಗಿ ಕೃಷ್ಣನಾಮಕನಾಗಿ ದ್ವಾಪರದಲ್ಲಿ ಕಾಣಿಸಿಕೊಂಡವನಿದ್ದೇನೆ. ಭಾಮೆ ಅಂದ್ರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಭೂಮಿದೇವಿ. ಆಯ್ತಲ್ಲ, ನಿನ್ನ ಅಭೀಷ್ಟ ಈಡೇರಿತು ಅಂತ ಆದ್ರೆ ನಿನಗೆ ಮೋಕ್ಷವನ್ನು ಒದಗಿಸ್ತೇನೆ. ಧನ್ಯನಾದ ಸ್ವಾಮಿ, ಧನ್ಯನಾದ. ಮೋಕ್ಷಗತಿಯನ್ನು ಪಡೆ. ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ಮಂಗಲಂ.
ಗಜಮುಖದವಗೆ ಗಣಪತಿ